Give me like, give me like. क्यों म्यूट में है? म्यूट में यीशु सन ब्लॉग्स में आते हैं. Give me like, like. ब्लू देगी, मैं म्यूट में हूँ, सबको कनेक्ट हो जाओ. ब्लू देंगी. ತ್ರೀ ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಬಂದು ಸಪೋರ್ಟ್ ಮಾಡಿ, ಲೈಕ್ ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ನು ಕೊಡಿ. ಲಕ್ಷ್ಮಿ ಅವರೇ, ರಥಮ್ಮ, ಶುಭ ಮಧ್ಯಾಹ್ನ. ವೆಲ್ಕಮ್ ರಥಮ್ಮ. ಲೈಕ್ ಕೊಡಿ, ಲೈಕ್ ಕೊಡಿ ರಥಮ್ಮ. ರಥಮ್ಮ, ನಿಮ್ಗೆ ಒಂದು ಗಿಫ್ಟ್ ಕೊಡ್ತೀನಿ ನೋಡಿ. ರಥಮ್ಮ, ನಿಮ್ಗೊಂದು ಗಿಫ್ಟ್ ಕೊಟ್ಟೆ ನೋಡಿ, ನನ್ನ ಕಡೆಯಿಂದ ನಿಮ್ಗೊಂದು ಗಿಫ್ಟ್, ಎಕ್ಸ್ಟ್ರಾ ಗಿಫ್ಟ್. ಯೇಸು ಸಾನ್ ಬ್ಲಾಗ್ಸ್. ವಾವ್, ಏನಿದು? ರಾಧಮ್ಮ, ಲೈಕ್ ಕೊಡಿ, ಲೈಕ್. ಸೂಪರ್ ಗಿಫ್ಟ್ ಕೊಟ್ಟೆ ರಾಧಮ್ಮ, ನಿಮ್ಗೆ ಎಕ್ಸ್ಟ್ರಾ ಗಿಫ್ಟ್. ಲೈಕ್ ಕೊಟ್ರ ರಾಧಮ್ಮ? ಡನ್ ಡನ್ ಡನ್. ಥ್ಯಾಂಕ್ ಯು ರಾಧಮ್ಮ, ಥ್ಯಾಂಕ್ ಯು. ಓಕೆ ರಾಧಮ್ಮ. ಲೈಕ್ 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 ಲೈಕ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.
ಎಕ್ಸ್ಟ್ರಾ ಗಿಫ್ಟ್ ಕೊಟ್ಟೆ ನಿಮ್ಗೆ, ನೀವು ಕೊಡುದು ಬೇಡ ನನಗೆ ಆಯ್ತಾ. ಕೊಟ್ರು ಕೊಡಿ, ಇಲ್ಲಾಂದ್ರೆ ಬೇಡ, ಪರವಾಗಿಲ್ಲ. ಊಟಕ್ಕೆ ಏನ್ ಮಾಡಿದ್ದೀರಿ ವೈಶು? ನಾನು ಬಂದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಧಮ್ಮ. ಥ್ಯಾಂಕ್ ಯು ರಾಧಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ರಂಜು, ನಾನು ಬಂದೆ. ಮ್ಯೂಟ್ ಇಡ್ಲಿಕ್ಕೆ ಆಗಿಲ್ಲ ನನಗೆ, ಮಾತಾಡೋದಿದ್ರೆ ಉಚ್ಚಾರ ಥರ ಆಗುತ್ತೆ ಮ್ಯೂಟಲ್ಲಿದ್ದರೆ. ರಂಜು, ನಿದ್ದೆ ಇಲ್ವಾ ಇವತ್ತು? ಏಜಸ್ ಅವ್ರು ಹೋದ್ರ? ರಂಜು, ಏಜಸ್ ಅವ್ರು ಇದ್ದಾರ ಹೋದ್ರ? ಅವರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿತ್ತಲ್ವಾ? ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗ್ಬೇಕಂತ ಆಸೆ ಮಾರಿದ್ದೆ. ನಿದ್ದೆ ಬರಲ್ವಾ? ಏಜಸ್ ಅವ್ರು ಹೋದ್ರ? ಇದ್ದಾರಾ? ಅವ್ರಿಗೆ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು, ಲೈಟ್ ಹೋಯ್ತೇನೋ. ನಾನು ಬಂದೆ ಮತ್ತೆ. ರಂಜು, ಲೈಕ್ ಕೊಡು ಆಯ್ತಾ, ಲೈಕ್ ಕೊಡು. ಲೈಕ್ ಡನ್ ಅಂತಿದ್ದಾರೆ ನಮ್ಮ ಇವರು ಮೊಹಮ್ಮದ್ ಅವ್ರ ಬಾಯಿ ಬಂದ್ರು, ಮೊಹಮ್ಮದ್ ಬ್ರದರ್ ಬಂದ್ರು. ರಂಜು ಕೊಟ್ಟಿಯಾ ಲೈಕ್? ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ರಂಜು. ಲೈಫ್ ಇದ್ ರಂಜು, ಲೈಕ್ ಕೊಟ್ಟೆ ಅಕ್ಕ. ಹೌದಾ? ನಾನು ಕೂಡ ನಿದ್ದೆ ಮಾಡಿಲ್ಲ ರಂಜು. ನಿದ್ದೆ ಯೂಟ್ಯೂಬ್ ಮಾಡಿದಾಗಿಂದ ನನಗೆ ನಿದ್ದೆ ಎಲ್ಲ ಕಡಿಮೆ ಆಗಿ ತುಂಬಾ ವೀಕ್ನೆಸ್ ಆದೆ ನಾನು. ನಾನೀಗ ಮೆಸೇಜ್ ಎಲ್ಲ ಓದುದಿಲ್ಲ, ನಾನೀಗ ಸಪೋರ್ಟ್ ಮಾಡುದಷ್ಟೇ. ಪ್ರೀತಿ ಕುಮಾರ ಎಂದಿದ್ದಾರೆ. ಹಾಯ್, ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಪ್ರೀತಿ ಕುಮಾರ್ ಅವರೇ. ನಮ್ಮ ರಾಧಮ್ಮ ಅವರಿದ್ದಾರೆ, ಕನೆಕ್ಟ್ ಆಗಿ ಬೇಕಾದ್ರೆ. ಮೊಹಮ್ಮದ್ ಅವರಿದ್ದಾರೆ. ಮೊಹಮ್ಮದ್ ಅವರೇ, ರಾಧಮ್ಮ ಇದ್ದಾರೆ. ರಾಧಮ್ಮ ಹೈ, प्रीति कुमार दीदी है, सब लोगों को कनेक्ट हो जाओ, नहीं होएगा तो. अंदरिके ಶುಭ ಅಂತಿದ್ದಾರೆ ನಮ್ಮ ರಾಧಮ್ಮ. ರಾಧಮ್ಮ ಒಂದು ಯಾವಾಗ್ಲೂ ಬರ್ತಾರೆ, ಖುಷಿ ಆಗುತ್ತೆ ರಾಧಮ್ಮನ. ಮೊಹಮ್ಮದ್ ಸೂಪರ್ ಅಂತಿದ್ದಾರೆ. ರಾಧಮ್ಮ, ನಿಮ್ದು ವಿಡಿಯೋ ನೋಡ್ತೀನಿ ನಾನು ಆಯ್ತಾ ರಾಧಮ್ಮ? ನಿಮ್ಗೆ ಮತ್ತೆ ಹೇಗೆ ಸಪೋರ್ಟ್ ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ. ನೀವು ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ, ಹಾಗೆ ನಿಮ್ಮ ವಿಡಿಯೋವನ್ನು ನಾನು ನೋಡ್ತೀನಿ ಆಯ್ತಾ. ನೀನು ಕೂಡ ವಿಡಿಯೋ ಮಾಡು, ವಿಡಿಯೋ ಹಾಕು ಡೈಲಿ. ಥ್ಯಾಂಕ್ ಯು ಸೋ ಮಚ್. ಯಾಕೆಲ್ಲ ಕೊಟ್ಟಿಲ್ಲ, ಎಲ್ಲರೂ ಒಂದೊಂದು ಲೈಕ್ ಕೊಡಿ. ಪ್ರೀತಿ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ಎಲ್ರದ್ದು ಒಂದೊಂದು ವಿಡಿಯೋ ನೋಡ್ಬೇಕಂತ. ಕಂಟೆಂಟ್ ಸರ್ಕಲ್ ಅವ್ರು ಬಂದ್ರು. ಇವ್ರಂತಾರೆ ಈಗ ನೋಡಿ, ಇಷ್ಟು ಗೊತ್ತಾ
ಅಲ್ಲಿ ಬಂದಿದ್ದ ಅಂತ ವಾಚ್ ಅವರ್ ಒಂದು ಕಂಪ್ಲೀಟ್ ಮಾಡ್ಬೇಕಂತ ಬಂದೆ. ಗ್ರೇಟ್ ಅಂತಿದ್ದಾರೆ ನೋಡಿ. ವಾಚ್ ಅವರ್ ಕಂಪ್ಲೀಟ್ ಬೇಗ ಆಗ್ಬೇಕಂತ ಆಸೆ ನಂದು, ಅದಕ್ಕೆ ಬಂದೆ. ಥ್ಯಾಂಕ್ ಯು, ವೆಲ್ಕಮ್. ಮಾತಾಡಬಾರ್ದು ಅಂತ ಮ್ಯೂಟಲ್ಲಿ ಇಡ್ಬೇಕಂತ ಅನ್ಕೊಂಡೆ. ನನ್ನ ಲೈಫಲ್ಲಿ ನಾನು ಮ್ಯೂಟಲ್ಲಿ ಇದ್ದದ್ದೇ ಇಲ್ಲ, ಮಾತಾಡ್ಕೊಂಡೇ ಇದ್ದಾವಲ್ಲ. ಹಾಗೆ ಮ್ಯೂಟ್ ಅಂದರೆ ನನಗೆ ತುಂಬ ಹಿಂಸೆ ಆಗುತ್ತೆ, ಅದಕ್ಕೆ ಮ್ಯೂಟ್ ತೆಗೆದುಬಿಟ್ಟೆ. ಏನೇ ಆಗಲಿ ಅಂತ. ನಾನು ಮುಂಚೆಯಿಂದಲೂ ಮ್ಯೂಟಲ್ಲಿ ಇರೋದೇ ಇಲ್ಲ, ಇಷ್ಟ ಆಗಲ್ಲ ಅದೆಲ್ಲ. ಸೂಪರ್ ಅಂತಿದ್ದಾರೆ. ಲಾಂಗ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ನನಗೆ ಜಾಯಿನ್ ಆಗಿ ಅಂತಿದ್ದಾರೆ. ಮೊಹಮ್ಮದ್ ಭಯ್ಯ ಕಂಟೆಂಟ್ ಸರ್ಕಲ್ है देखो, श्रीमती राधम्मा है, आपको कोई ज्वाइन नहीं हो गया तो ज्वाइन हो जाओ. ನೋಡಿ ಮೊಹಮ್ಮದ್ ಅವರೇ, ಮೊಹಮ್ಮದ್ ಭಯ್ಯ है देखो, ಲೈಫ್ ಇದ್ ರಂಜು ಇದ್ದಾರೆ, ಎಲ್ಲರೂ ಇದ್ದಾರೆ ನೋಡಿ. ನಾನಿದ್ದೀನಿ, ಯಶು ಸಾನು ಬ್ಲಾಗ್ಸ್ ನಾನಿದ್ದೀನಿ. ಯಾರೆಲ್ಲ ಬೇಕು ಎಲ್ಲ ಇದ್ದಾರೆ ನೋಡಿ. ಇರುವುದು 4 ಜನ, ಆದರೆ 6 ಜನ. ಬಂದದ್ದು ಬರಲಿ ಅಂತ ನನ್ನಷ್ಟೇ, ಬಂದಷ್ಟು ಬರಲಿ ಅಂತ ಮಾಡಿದ್ದು ನಾನು. ತುಂಬ ಸ್ಟ್ರೆಸ್ ತಗೊಳ್ಳಲ್ಲ, ಮೆಸೇಜ್ ಓದುವುದಿಲ್ಲ ಅಂತ. ಸೂಪರ್, ಥ್ಯಾಂಕ್ ಯು ರಂಜು, ಥ್ಯಾಂಕ್ ಯು ಸೋ ಮಚ್. ಮೊಹಮ್ಮದ್ ಅವರೇ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಬ್ಯೂಟಿಫುಲ್, ಥ್ಯಾಂಕ್ ಯು ಮೊಹಮ್ಮದ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಜಿ. ಮೊಹಮ್ಮದ್ सबीर जी नमस्ते अंतिದ್ದಾರೆ ನೋಡಿ. देखो भाई आपको मोहम्मद शरीफ जी नमस्ते, सर्कल ब्रदर वेलकम अंतिದ್ದಾರೆ. थैंक यू मोहम्मद भैया, थैंक्स जी. थैंक यू सो मच. 3 ಮೆಂಬರ್ಸ್ ಇದ್ದೀರಿ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ ಆಯ್ತಾ. ವೈಶು ಥ್ಯಾಂಕ್ ಯು. ವೈಶು ಒಂದೊಂದು ವಿಡಿಯೋ ಹಾಕು, ದಿನಾ ಎಂತಾದ್ರೂ ಮಾಡಿ ಒಂದೊಂದು ವಿಡಿಯೋ ಹಾಕು. ವಾಚ್ ಅವರ್ ಬರುತ್ತೆ ವೈಶು, ಖಂಡಿತ ನಾವೆಲ್ಲ ನೋಡ್ತೀವಿ. ಮತ್ತೆ ನೋಡಿದ್ದೆ ವಿಡಿಯೋ ನೋಡಬಾರ್ದಂತಾರೆ ವೈಶು, ಯಾಕೆ ಗೊತ್ತಾ? ಅದು ನಿಮಗೆ ವಾಚ್ ಅವರ್ ಬರಲ್ಲ, ವಾಚ್ ಅವರ್ ಲೆಸ್ ಆಗುತ್ತೆ ಗೊತ್ತಾ, ಅದಕ್ಕೆ. ಥ್ಯಾಂಕ್ ಯು ವೈಶು. 2 ಮೆಂಬರ್ಸ್ ಇದ್ದೀರಾ, ಬಂದು ಬನ್ನಿ. ಮೊಹಮ್ಮದ್ ಭಯ್ಯ ಬ್ಯೂಟಿಫುಲ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೊಹಮ್ಮದ್ ಭಯ್ಯ. ವೈಶು ಥ್ಯಾಂಕ್ ಯು ಸೋ ಮಚ್. ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ, ಎಡಿಟ್ ಮಾಡ್ತೀನಿ ಅಕ್ಕ, ಇವತ್ತು ನಾಳೆ ಹಾಕ್ತೀನಿ. ಓಕೆ, ಮಾಡು ಡೈಲಿ ಹಾಕು, ನಿನಗೆ ವಾಚ್ ಅವರ್ ಖಂಡಿತ ಆಗುತ್ತೆ. ಎಂತಾದ್ರೂ ಎಷ್ಟೇ ಬರಲಿ, 1 ಅವರ್ ಬಂದರೂ ಅದು ವಾಚ್ ಅವರೇ ಅಲ್ವಾ. ಡೈಲಿ ಹಾಕು, ಡೈಲಿ ನೋಡ್ತೀವಿ. ನಾನೀಗ ನಿನ್ನ ವಿಡಿಯೋ ಸೆಂಡ್ ಮಾಡಿದೆ ನಂದು ವಾಟ್ಸಪ್ಗೆ, ನನ್ನ ಈ ಮೊಬೈಲಿಂದ. ನನಗೆ ಇಲ್ಲಾಂದರೆ ಸಿಗ್ತಿರ್ಲಿಲ್ಲ ನಿನ್ನೆ, ಇವತ್ತು ನೋಡ್ತೀನಿ. ನಾನು ನೋಡಿದನ್ನೇ ನೋಡಬಾರ್ದಂತಾರೆ. ಪ್ರೀತಿ ಕುಮಾರ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ಅವರೇ, ಥ್ಯಾಂಕ್ ಯು. ನಾವೆಲ್ಲಿ ಇದ್ದೀವಿ ನೋಡ್ಲಿಕ್ಕೆ, ಗೊತ್ತಾಯ್ತಾ ವೈಶು? ಏಜಸ್ ಅವ್ರು ಕೂಡ ನೋಡ್ತಾರೆ. ನಾನು 6 ತಿಂಗಳು ವೈಫೈ ಹಾಕ್ತೀನಿ, ಆಗ ನಾನು ಇದು ಪ್ಲೇ ಲಿಸ್ಟ್ ಏಜಸ್ ಅವ್ರು ಮಾಡಿದ್ರಲ್ವ, ಹಾಗೇನೆ ಪ್ಲೇ ಲಿಸ್ಟ್ ಮಾಡ್ತೀನಿ ನಾನು. ರಾತ್ರಿ ಮಾಡಿಟ್ರೆ ಬೆಳಿಗ್ಗೆ ತನಕ ಆಗಿ ಹೋಗುತ್ತೆ. ಎಲ್ರದು ಯಾರೆಲ್ಲ ನೋಡ್ಲಿಕ್ಕೆ ಉಂಟು ಎಲ್ರದು ಅವರಿಗೆಲ್ಲ ಮೆಸೇಜ್ ಹಾಕ್ಬೇಕು ಮಾಡ್ತೀನಿ. ಆದ್ರೂ ಈಗಲೂ ಕೂಡ ನೋಡ್ತೀನಿ ನಾನು. ನೆಟ್ ಖಾಲಿ ಆದ್ರೂ ನೆಟ್ ಹಾಕಿಸ್ಕೊಂಡು ಮಾಡ್ತೀನಿ. ಹಾಯ್, ಊಟ ನಿದ್ದೆ ಎಲ್ಲ ಆಯ್ತಾ? ನಿದ್ದೆ ಮಾಡಲ್ಲ ನಾವು. ನಿದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿಂದ ನಿದ್ದೆ ಎಲ್ಲ ಲೆಸ್ ಆಗಿದೆ, ನಿದ್ದೆ ಲೆಸ್ಸು. ನಿಮ್ದಾಯ್ತಾ ಸಂತೋಷನ್ನ? ಒಂದು ಲೈಕ್ ಕೊಡಿ ಆಯ್ತಾ ಸಂತೋಷ್ ಬ್ರದರ್, ನಿಮ್ಮ ಕಡೆಯಿಂದ ಒಂದು ಲೈಕ್ ಬರಲಿ. ನೈಸ್. ಥ್ಯಾಂಕ್ ಯು ಮೊಹಮ್ಮದ್ ಬ್ರದರ್. ವೈಶು ಥ್ಯಾಂಕ್ ಯು.
ಥ್ಯಾಂಕ್ ಯು ಸಂತೋಷ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಪೂರ್ಣ ಪ್ರಕಾಶ್ ಅವರು ಬಂದರು. ಹಾಯ್ ಹಾಯ್ ಭಯ್ಯ, ಹಾಯ್ ವೆಲ್ಕಮ್ ಭಯ್ಯ. ಗುಡ್ ಈವ್ನಿಂಗ್ ಭಯ್ಯ, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಗಿವ್ ಮಿ ಲೈಕ್. ಪ್ರೀತಿ ಅವರೇ ಒಂದು ಲೈಕ್ ಅನ್ನು ಕೊಡಿ. ಸಂತೋಷ್ ಅವರೇ ಒಂದು ಲೈಕ್. ಐ ಆಮ್ ಡೂಯಿಂಗ್ ವೆಲ್, ಐ ಆಮ್ ಡೂಯಿಂಗ್ ವೆಲ್. ಓಕೆ ಸಂತೋಷ್ ಸರ್, ಗಿಫ್ಟ್ ಡನ್. ರಿಟರ್ನ್ ಗಿಫ್ಟ್ ಪ್ಲೀಸ್. ಸಂತೋಷ್ ಪ್ರಧಾನ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ, ನೋಡಿ ರಿಟರ್ನ್ ಕೊಡಿ. ಪೂರ್ಣ ಪ್ರಕಾಶ್ ಭಯ್ಯ ಲೈಕ್ ಕೊಡಿ. ನಿದ್ದೆ ಮಧ್ಯಾಹ್ನ ಮಾಡಲ್ಲ. ಸಂತೋಷ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಲೈಕ್ ಆಗಿದೆಯಾ? ಹೌದಾ? ಪ್ರಕಾಶ್ ಭಯ್ಯ ಲೈಕ್. ಪ್ರೀತಿ ಸಿಸ್ ಒಂದು ಲೈಕ್. ಸಂತೋಷ್ ಬ್ರದರ್ ನಿಮಗೆ ಗಿಫ್ಟ್ ಆಗಿದೆ ಅಂತೆ ನೋಡಿ. ವೈಶು ಅವ್ರದ್ದು ಕೊಡಿ ಅವರಿಗೆ ರಿಟರ್ನ್. ಮಧ್ಯಾಹ್ನದೊಂದು ನಿದ್ದೆ ಇಲ್ಲ ಈಗ. ಸಂತೋಷ್ ಸರ್ ರಿಟರ್ನ್ ಪ್ಲೀಸ್. ಯಾರೆಲ್ಲ ಅಲ್ಲ, ಯಾರ ಲೈಕ್ ಹಿಂದೆ ತೆಗೆದ್ರು ನೋಡಿ. ಯಾರದು ಲೈಕ್ ಡನ್ ಬಿಫೋರ್. ಓಕೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. 8 ಲೈಕ್ ಆಗ್ಬೇಕಿತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಭಯ್ಯ, ಥ್ಯಾಂಕ್ ಯು. ಲೈಕ್ ಡನ್. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. भैया को आज ड्यूटी नहीं, ड्यूटी में भैया। शाम ಥ್ಯಾಂಕ್ ಯು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ. उठो ना नका. ಥ್ಯಾಂಕ್ ಯು ಲಕ್ಕಂಬೆ ಹುಡ್ಕ. ವೈಶು ಅಕ್ಕ ಗಿಫ್ಟ್. ಸಂತೋಷ್ ಅವರೇ ಅವರಿಗೆ, ವೈಶು ಅವರಿಗೆ ಗಿಫ್ಟ್ ರಿಟರ್ನ್ ಕೊಡಿ. ನ್ಯೂ ಮೆಂಬರ್ ಕನೆಕ್ಟ್ ಮೈ ಚಾನಲ್. ಸಂತೋಷ್ ಬ್ರದರ್ ವೈಶು ಅವರಿಗೆ ಗಿಫ್ಟ್ ಕೊಡಿ. ನಿಮಗೆ ಕೊಟ್ಟಿದ್ದಾರಂತೆ, ಅವ್ರು ರಿಟರ್ನ್ ಕೊಡಿ ಅವರಿಗೆ ಪ್ಲೀಸ್, ಕೊಡಿ ಅವರಿಗೆ. ಗಿಫ್ಟ್ ಕೊಟ್ರ ಅವರಿಗೆ. ಕಾಫಿ ಆಯ್ತಾ ಅಂತ ಕೇಳ್ತಿದ್ದಲ್ಲ, ಇದೀಗ ಬಂದ ಸುದ್ದಿ. ಮಾಡಿ ತಗೊಳ್ಳಿ, ಸಪೋರ್ಟ್. ಲಕ್ಷ್ಮಿ ಸಿಸ್ ನೀವು ಲೈಕ್ ನನಗೆ ಹೋಗಿದ್ದ, ಕೊಡಿ ಕೊಡಿ ಬೇಗ ಲಕ್ಷ್ಮಿ. ನೋಡಿ ವೈಶು ಅವರಿಗೆ ಸಂತೋಷ್ ಬ್ರದರ್ ಗಿಫ್ಟ್ ಕೊಡಿ ಆಯ್ತಾ, ಪ್ಲೀಸ್ ಅವರಿಗೆ ಗಿಫ್ಟ್ ಕೊಡಿ. ಬ್ರದರ್ ಒಂದು ಗಿಫ್ಟ್ ಕೊಡಿ ಸಂತೋಷ್ ಬ್ರದರ್. ವೈಶು ಅವರಿಗೆ ಸಂತೋಷ್ ಸಾರ್ ರಿಟರ್ನ್ ಗಿಫ್ಟ್ ಕೊಟ್ರಾ? ಇದೀಗ ಬಂದ ಸುದ್ದಿ. ಲಕ್ಷ್ಮಿ ಅವರು ಬೆಲದಿಂಗಲ್ ಅವರ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ, ಇದೇ ಸುದ್ದಿ ಅಲ್ವಾ ಲಕ್ಷ್ಮಿ ಅವರೇ? ನೋಡಿ ವೈಶು ಅವರಿಗೆ ಗಿಫ್ಟ್ ಕೊಡಿ. ಸಂತೋಷ್ ಬ್ರದರ್ ಅವರೇ ವೈಶು ಅವರಿಗೆ ರಿಟರ್ನ್ ಗಿಫ್ಟ್ ಕೊಡಿ.
ವೈಶು ಅವರಿಗೆ ರಿಟರ್ನ್ ಗಿಫ್ಟ್ ಕೊಡಿ. ವೈಶು ಸಿಸ್ ಬೇಡಪ್ಪ ಸಂತೋಷ್ ಸಾಕು. ಪ್ರಿಯಾ ಅವರು ಬಂದ್ರು, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಪ್ರಿಯಾ ಅವರೇ. ಪ್ರಿಯಾ ಅವ್ರು ಯಾವ್ದು ಇವತ್ತು ಬಂದಿದ್ರು ಗೊತ್ತಾ? ಪ್ರಿಯಾ ಅವ್ರು ಯಾವ್ರು ಇವತ್ತು ಬಂದಿದ್ರು ನಿರ್ಪಡಿ ಬ್ರದರ್. ನಾನು ಬಂದೆ, ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಸಂತೋಷ್ ಬ್ರು ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ. ಕೊಟ್ರ ಸಂತೋಷ್ ಅಣ್ಣ ವೈಶು ಅವರಿಗೆ? ಸ್ವಾತಿ ಅವರು ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ಕೊಡಿ. ಸ್ವಾತಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ಕೊಡಿ. ಪ್ರಿಯಾ ಅವರೇ ಅವರು ಇವತ್ತು ನಿರ್ಪಡಿ ಅವರು ಬಂದ್ರು, ನಾನು ಸರಿ ಬೈತೆ, ನೀವು ಯಾಕೆ ಹಾಗೆ ಮಾಡ್ತೀರಾ ಅಂತ. ಇಲ್ಲ ಇನ್ನು ಮಾಡಲ್ಲ ಅಂದ್ರು. ನನಗೆ ಲೆಸ್ ಏನಾಗಿಲ್ಲ, ಆದ್ರೆ ಭಯ ಆಯ್ತು. ಮತ್ತೆ ಯಾಕೆ ಸರ್ ವೈಶು ಬಂತ ಗಿಫ್ಟ್. ಸಂತೋಷ್ ಬ್ರದರ್, ಸಂತೋಷ್ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ನೋಡಿ. ಸಂತೋಷ್ ಅಣ್ಣ ಗಿಫ್ಟ್ ಕೊಡಿ, ಕೊಡ್ತಾರಂತೆ ಪ್ರಿಯಾ ಅವರು. ನೋಡಿ ಕೊಡಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಒಬ್ರಿಗೊಬ್ರು ಕನೆಕ್ಟ್ ಆಗಿ ಚಟಿ ಬಾಡ ಎಷ್ಟು ಸನ್ನಿತ ಚಟಿ ಬಾಡ್. ಥ್ಯಾಂಕ್ ಯು ಬ್ರದರ್, ಸಂತೋಷ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ವೈಶು ಎಲ್ಲಿದ್ಯಾ? ಶ್ರೀ ಲೀಲಾ ಕುಟುಂಬ ಅವರು ಬಂದ್ರು. ಊಟ ಆಯ್ತಾ? ಊಟ ಆಯ್ತು. ಶೆಸ್ ನಿಮ್ದು ಆಯ್ತಾ ಬ್ರದರ್? ಅಕ್ಕ ನಿಮ್ದು ಊಟ ಆಯ್ತಕ್ಕ? ನಂದಾಯ್ತು. ನಿಮ್ದಾಯ್ತಾ? ವೈಶು ಎಲ್ಲಿಗೆ ಹೋದೆ ನೀನು? ವೈಶುಗೆ ಗಿಫ್ಟ್ ಕೊಡಿ. ವೈಶುಗೂ ನೀವು ಗಿಫ್ಟ್ ಕೊಡ್ಲಿಲ್ಲ ಅಲ್ವಾ? ಬೇಜಾರಾಯ್ತೇನು ವೈಶುಗೂ? ನಂದು ಊಟ ಆಯ್ತು. ಹೌದಾ? ವೈಶು ಬಂದು ಇದ್ದಾರೆ ನೋಡಿ. ವೈಶು ಗಿಫ್ಟ್ ಕೊಡಿ. ಸಂತೋಷಣ್ಣ ಒಂದು ಗಿಫ್ಟ್ ಕೊಡಿ. ಏನ್ ಸೌಂಡ್ ಅದು ನನ್ನ ಮಗ. ನನ್ನ ಮಗ ಗಾಡಿ ರಿಪೇರಿ ಮಾಡುದು. ರಜೆ ಅಲ್ವಾ ಅದು. ಏಜಸ್ ಅಕ್ಕಾಗೋ ಸಪೋರ್ಟ್ ಮೆಸೇಜ್ ಹಾಕಿದ್ದೀನಿ. ಹಾಕಿ ಅವರಿಗೂ ಕೂಡ ಸಪೋರ್ಟ್ ಮಾಡಿ. ಅಲ್ಲ ನಿಮ್ಗೆ ಗಿಫ್ಟ್ ಬೇಕಲ್ವಾ ಅವ್ರದ್ದು? ಯಶು ಸಾನು ಗಿಫ್ಟ್ ಡನ್. ನಾನೇ ಅದು. ಯಶು ಸಾನು ನಾನೇ. ಆಯ್ತಾ? ಕೊಡ್ತೀನಿ ಪ್ರಿಯಾ ಅವರೇ, ನಾನೇ ಅದು. ನಾನು ನಿಮ್ಗೆ ಕೊಡ್ಬೇಕಂತ ಅನ್ಕೊಂಡೆ. ನಾನೇ ಅದು ಯಶು ಸಾನು, ಬೇರೆ ಯಾರು ಅಲ್ಲ, ನಾನೇ ಕೊಡ್ತೀನಿ. ಆಯ್ತಾ? ಕೊಟ್ಟೆ ನೋಡಿ ನಿಮ್ಮ ಪಕ್ಕ ನಾಟಿ ಸ್ಟೈಲ್ ಬೋಟಿ ಗೊಜ್ಜು ಒಮ್ಮೆ ಈ ತರ ಮಾಡಿ ನೋಡಿ. ಅದನ್ನು ನೋಡಿ. ಸೂಪರ್. ಗಿಫ್ಟ್ ಕೊಟ್ಟಿಲ್ಲಂತೆ ಸಂತೋಷಣ್ಣ, ಕೊಡಿ. ಸಂತೋಷಣ್ಣ ಗಿಫ್ಟ್ ಕೊಡಿ ವೈಶುಗೆ. ವೈಶು ತುಂಬಾ ಸಪೋರ್ಟೆಡ್, ಖುಷಿ ಆಗುತ್ತೆ. ಅವಳು ಎಲ್ಲರೂ ಸಪೋರ್ಟೆಡ್ ಇದ್ದಾರೆಪ್ಪ, ಎಲ್ಲರೂ ಸಪೋರ್ಟ್. ಏಯ್ आवाज कम कर, क्यों ऐसा करेगा? ಥ್ಯಾಂಕ್ ಯು ಆಶಾ ಅರ್ಜುನ್ ಅವರು ಲೈಕ್ ಡನ್ ಅಂತಿದ್ದಾರೆ.
ಊಟ ಸಿಸ್, ಊಟ ಆಯಿತು ಸಿಸ್. ಊಟ ಆಗಿ ನಿದ್ದೆ ಮಾಡಿಲ್ಲ. ಕೆಲವರಿಗೆ ಸಪೋರ್ಟ್ ಮಾಡಲಿಕ್ಕೆ ಹೋಗಿ ಸಪೋರ್ಟ್ ಮಾಡಿ ಬಂದೆ. ಈಗ ನಾನು 4 ಗಂಟೆಗೆ ಮ್ಯೂಟಲ್ಲಿ ಇಡುವ ಅಂತ ಅಂದ್ಕೊಂಡೆ. ಆದರೆ ಮ್ಯೂಟ್ ಅಂದರೆ ನನಗೆ ಸೂಟ್ ಆಗಲ್ಲ. ಯಾಕಂದರೆ ನಾನು ಮಾತಾಡ್ತಾ ಇದ್ದವಳು, ನನಗೆ ಮ್ಯೂಟ್ ಅಂದರೆ ಆಗಲ್ಲ ಯಾವತ್ತು. ನಾನು ಯಾವತ್ತು ಬಾಯಿ ಮುಚ್ಚಿದವಳೇ ಅಲ್ಲ. ನಂದು ಸ್ಥಿತಿ ಹಾಗೆ. ಮ್ಯೂಟಲ್ಲಿ ಇದ್ರೇನು ಕೂಡ ನಾನು ಮಾತಾಡಲಿಕ್ಕೆ ಮನಸ್ಸು ಬರುತ್ತೆ. ಅದಕ್ಕೆ ಮ್ಯೂಟಲ್ಲಿ ಇಡಲಿಲ್ಲ, ಬೇಡ ಅಂದಾಯಿತು. ಪ್ಲೀಸ್ ಕಮೆಂಟ್ ಹಾಕಿ, ಗಿಫ್ಟ್ ಕೊಡಿ ಅಂತಿದ್ದಾರೆ ಸಂತೋಷ್ ಅವರು. ಸೂಪರ್ ಸಪೋರ್ಟ್. ವೈಶು ಗಿಫ್ಟ್ ಕೊಡಿ ಸಂತೋಷ್ ಸಾರ್ ಅಂತಿದ್ದಾರೆ ನೋಡಿ. ವೈಶು ನಿಮ್ಮ ಊರು ಯಾವುದು? ಸಂತೋಷ್ ಬ್ರದರ್. ಸಂತೋಷನ ವೈಶುಗೆ ಗಿಫ್ಟ್ ಕೊಡಿ. ಆಶಾ ಅರ್ಜುನ್ ಅವರೇ, ನಿಮ್ದು ಊಟ ಆಯ್ತಾ? ಪ್ರಿಯಾ ಅಮ್ಮು ಗಿಫ್ಟ್ ಡನ್, ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಪ್ರಿಯಾ ಅಮ್ಮು ಅವರೇ, ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಮಾಡಿ. ಸೂಪರ್ ಅಂತಿದ್ದಾರೆ ಸಂತೋಷ್ ಅಣ್ಣ, ಥ್ಯಾಂಕ್ ಯು. ಸಂತೋಷ್ ಗಿಫ್ಟ್ ಕಮೆಂಟ್ ಬೇಕು ಅಂತಿದ್ದಾರೆ. ಸಂತೋಷ್ ಪ್ರಧಾರ್ ಗಿಫ್ಟ್ ಮತ್ತು ಕಮೆಂಟ್ ಬೇಕಂತೆ. ಲೀಲಾ ಕುಟುಂಬ ಅವರಿಗೆ ಕೊಡಿ. ವೈಶು ಗಿಫ್ಟ್ ಬಂತ? ನನಗೆ ಒಂದು ಬಾಯಿ ಮುಚ್ಚಿ ಕುತ್ಕೊಳ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ಎಂತ ಮಾಡೋದು, ಮ್ಯೂಟಲ್ಲಿದ್ದರೆ ಎಂತ ಮಾಡೋದಂತ ಇದೊಂದು ಮಾತಾಡ್ಲಿಕ್ಕೆ ಶುರು ಮಾಡಿದೆ. ವೈಶು ನನಗೆ ಗಿಫ್ಟ್ ಕೊಡೋಕ್ಕೆ ಬರಲ್ಲ. ಹೌದಾ? ಸಂತೋಷ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಸಂತೋಷನ್ನ ಗಿಫ್ಟ್ ಡನ್ ನೋಡಿ. ಆಶಾ ಅರ್ಜುನ್ ಅವರು ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ ಆಯ್ತಾ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಶಾ ಅರ್ಜುನ್ ಅವರಿಗೆ ಕೊಡಿ. ಆಯ್ತು ಅಕ್ಕ. ಹೌದಾ? ಆಯ್ತಾ ಊಟ? ನಿಮ್ಗೆ ನಿಮ್ಮ ಎಕ್ಸ್ಟ್ರಾ ಗಿಫ್ಟ್ ಕೊಟ್ಟಿದ್ದೀನ ನಾನು ಆಶಾ ಅರ್ಜುನ್ ಅವರಿಗೆ. ಎಂತಕ್ಕೆ ಜಗಳ ಮಾಡೋದು? ಎಂತಕ್ಕೆ ಇದು? ಏನಮ್ಮ ಐಸ್ ಕ್ರೀಮ್ ಬರ್ತಾರಪ್ಪ ನಿಜ. ಆಶಾ ಅರ್ಜುನ್ ಅವರೇ, ನಿಮ್ಗೊಂದು ಎಕ್ಸ್ಟ್ರಾ ಗಿಫ್ಟ್ ಕೊಡ್ತೀನಿ ನೋಡಿ. ಸಂತೋಷನ್ನ ಗಿಫ್ಟ್ ಕೊಡಿ. ಆಶಾ ಅರ್ಜುನ್ ಅವರಿಗೆ ಎಕ್ಸ್ಟ್ರಾ ಕೊಡ್ತೀನಿ ಒಂದು. ನಾರಾಯಣ ಸ್ವಾಮಿ ಪೂಜಾ ಸಮ್ಮರ್ ಸ್ಪೆಷಲ್ ರೆಸಿಪಿ ಒಟ್ಟಿಗೆ ಹಾಕಿದ್ದಾರೆ. ಥ್ಯಾಂಕ್ ಯು. ಸೂಪರ್. ಲೈಕ್ ಡನ್. ಮಾಡಿದೆ. ನಿಮಗೆ ಒಂದು ಗಿಫ್ಟ್ ಕೊಟ್ಟೆ ನಾನು ಆಶಾ ಅರ್ಜುನ್ ಅವರಿಗೆ. ಯಾರು ಇದು? ಸಿಂಧು ಅವರು ಬಂದರು. ಸಿಂಧು ಹಾಯ್ ಸಿಂಧು ಹಾಯ್ ವೆಲ್ಕಮ್. ಲೈಕ್ ಡನ್ ಅಂತಿದ್ದಾರೆ. ಕುಟುಂಬ ಕನೆಕ್ಟ್ ಆಗಿ ಅಂತಿದ್ದಾರೆ. ಬ್ಲೂ ಕೊಡಿ ಸಿಸ್ಸು. ಓಕೆ, ಕೊಡುವ ಲೈಕ್ ಕೊಟ್ರು. ಬ್ಲೂ ಕೊಟ್ಟೆ ನೋಡಿ. ಆಶಾ ಅರ್ಜುನ್ ಸಪೋರ್ಟ್ ಅಂದಿದ್ದಾರೆ. ಆಶಾ ಅರ್ಜುನ್ ಅವರೇ, ನಿಮಗೆ ಗಿಫ್ಟ್ ಒಂದು ಎಕ್ಸ್ಟ್ರಾ ಕೊಟ್ಟೆ ನೋಡಿ ಆಯ್ತಾ. ಸಪೋರ್ಟ್ ಮಾಡಿ ಅಂತಿದ್ದಾರೆ. ಲೀಲಾ ಕುಟುಂಬ ಅವರು ಇದ್ದಾರೆ ನೋಡಿ. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ರಿಟರ್ನ್ ಕೊಡ್ತಾರೆ. ಲೀಲಾ ಕುಟುಂಬ ಪಿನ್ ಐಡಿ ನೋಡಿ. ಲೀಲಾ ಕುಟುಂಬ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಕೊಡ್ತಾರೆ ಅವರು. ಥ್ಯಾಂಕ್ಸ್ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ವೆಲ್ಕಮ್. ಆಶಾ ಅರ್ಜುನ್ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ ಪ್ರಿಯಾ ಅವರು. ಅಕ್ಕೋ ಸಂತೋಷ್ ಕೊಡ್ತೇ ಇಲ್ಲ. ಸಂತೋಷ್ ಬ್ರದರ್ ಕೊಡಿ ಅಲ್ವಾ ವೈಶುಗೆ. ಕೊಡಿ ಸಂತೋಷ್ ಅಣ್ಣ ಕೊಡಿ ನೋಡಿ. ಬ್ಲೂ ಕೊಟ್ಟೆ ನಿಮಗೆ. ಸಿಂಧು ಅವರೇ, ನೀವು ಇದ್ದೀರಾ? ಶ್ರೀ ಲೀಲಾ ಕುಟುಂಬ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಲೀಲಾ ಕುಟುಂಬ ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಇವರು ಸಿಂಧು ಅವರು, ಅವರಿಗೆ ರಿಟರ್ನ್ ಕೊಡಿ. ಅವರಿಗೆ ರಿಟರ್ನ್ ಕೊಡಿ. ಲೀಲಾ ಕುಟುಂಬ ಅವರೇ, ಸಿಂಧು ಅವರಿಗೆ ಕೊಡಿ ಆಯ್ತಾ.
ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ ನಮ್ಮ ಸಿಂಧು ಅವರು. ಹೇಮರಾಜ್ ಹೇಮ ನಾಗರಾಜ್ ಅವರು ಹಾಯ್ ಹಾಯ್ ವೆಲ್ಕಮ್ ವೆಲ್ಕಮ್ ಹೇಮ ನಾಗರಾಜ್ ಅವರೇ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ನು ಕೊಡಿ. ಒಂದು ಆಸರ್ಜನ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸಂತೋಷ್ ಬ್ರೂ ಗಿಫ್ಟ್ ಕೊಡಿ. ಶೈಲು ತ್ಯಾಗಿ ಹಲೋ ಹೆಲೋ ಹೆಲೋ ಶೈಲು ತ್ಯಾಗಿ ಅವರೇ. ಏಯ್ ಸನ್ವಿತ ಲೈಕ್ ಕೊಡಿ. ಶೈಲು ತ್ಯಾಗಿ ಪ್ಲೀಸ್ ಲೈಕ್ ಗಿವ್ ಮಿ ಲೈಕ್ ಡನ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಮಾರ್ಜುನ್ ಪ್ಲೀಸ್ ಲೈಕ್ ಪ್ಲೀಸ್ ಗಿವ್ ಮಿ ಲೈಕ್. ಹೇಮಾರ್ಜುನ್ ಅವರೇ ನನಗೊಂದು ಲೈಕ್ ಅನ್ನು ಕೊಡಿ. ವೈಶು ಗಿಫ್ಟ್ ಡನ್. ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ವೈಶು ಇದೆಯಾ? ಬಳ್ಳಾರಿಯಾ? ವೈಶು ಇದೆಯಾ? ಸಿಂಧು ಅವರಿಗೆ ಕೊಡಿ ರಿಟರ್ನ್. ನಾನು ಮ್ಯಾಮ್ ಕಮೆಂಟ್ ಹಾಕ್ಲಿಕ್ಕೆ ಹೇಳಿ ಬೇರೆ ಬರಲಿಲ್ಲ ನೋಡಿ. ಸಿಂಧು ಅವರೇ ಕಮೆಂಟ್ ಬಂದಿಲ್ಲ ಅಂತೆ ನಿಮ್ಮದು. ನೋಡಿ ಅವರಿಗೆ ಕಮೆಂಟ್ ಹಾಕಿ. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಶೈಲು ತ್ಯಾಗಿ ಪಿನ್ ಐಡಿ ರಿಟರ್ನ್ ಕರೋ. ಪಿನ್ ಐಡಿ ಶೈಲು ತ್ಯಾಗಿ ಅವರಿಗೆ ರಿಟರ್ನ್ ಕೊಡಿ. ಪಿನ್ ಐಡಿ ಅವರೇ ಲೀಲಾ ಕುಟುಂಬ ರಿಟರ್ನ್ ಕೊಡಿ. ಶೈಲು ಗಿಫ್ಟ್ ಡನ್. ರಿಟರ್ನ್ ಗಿಫ್ಟ್ ಮಾಡಿ. ಶೈಲು ತ್ಯಾಗಿ ಪ್ಲೀಸ್ रिटर्न कीजिए. सिंधु प्लीज रिटर्न कीजिए. पिन आईडी गिफ्ट 339 फॉर डन. चेक करो. पिन आईडी लीला कुटुंबा ಕೊಡಿ 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 ಬೇಗ ಬೇಗ ಕೊಡಿ. ಗಿಫ್ಟ್ ಕೊಡಿ ಫ್ರೆಂಡ್ಸ್ ಅಂತಿದ್ದಾರೆ ನಮ್ಮ ಹೇಮಾ ನಾಗರಾಜ್ ಅವರು. ಶೈಲು ತ್ಯಾಗಿ ಪ್ಲೀಸ್ ರಿಟರ್ನ್ ಮಾಡಿ. ರಿಟರ್ನ್ ಕೀಜಿಯೇ. ಸಿಂಧು ಲೀಲಾ ಕುಟುಂಬ ಡನ್. ಪ್ಲೀಸ್ ರಿಟರ್ನ್ ಸಿಂಧು. ಕೊಡಿ ಕೊಡಿ ಅವರವರ ಗಿಫ್ಟ್ ಅವರಿಗೆ ಕೊಡಿ. ರಿಟರ್ನ್ सिंधु कमेंट डिलीट करो. अभी ऐसा कमेंट नहीं करते. सिंधु प्लीज का गिफ्ट डन. ऐसा मत ಹಾಗೆ ಮಾಡಬೇಡಿ ಕಮೆಂಟ್. ಹಾಗೆ ಮಾಡಿದರೆ ನಿಮ್ಮ ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೆ, ಅವರ ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್ ಕಮೆಂಟ್ ಡಿಲೀಟ್ ಮಾಡಿ. ವಿಡಿಯೋಗೆ ಸಂಬಂಧಪಟ್ಟ ಒಂದು ಕಮೆಂಟ್ ಅನ್ನು ಹಾಕಿ ಪ್ಲೀಸ್. ವೈಶು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಸಿಂಧು ಅವರು. ನೋಡಿ ಸಿಂಧು ಅವರೇ ವೈಶು ಅವ್ರದ್ದು ಕೂಡ ಕಮೆಂಟ್ ಡಿಲೀಟ್ ಮಾಡ್ಬೇಕಂತೆ. ಹಾಗೆ ಎಲ್ಲ ಕಮೆಂಟ್ ಹಾಕ್ಬಾರ್ದು ಈಗ. ಸಿಂಧು ಅವರೇ ಗಿಫ್ಟ್ ಡನ್ ಅಂತ ಕಮೆಂಟ್ ಹಾಕಬೇಡಿ. ಹಾಗೆ ಹಾಕಿದ್ರೆ ನಿಮ್ಮ ಚಾನಲ್ ಡಿಲೀಟ್ ಆಗುವ ಸಾಧ್ಯತೆ ಇರುತ್ತೆ ಅಂತ ಇದೆ. ಸಿಂಧು ಅವರು ಹೇಮ ನಾಗರಾಜ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಹೇಮ ನಾಗರಾಜ್ ಗಿಫ್ಟ್ ಡನ್ ನೋಡಿ ಸಿಂಧು ಅವರು. ಸಿಂಧು 206 ಪರ್ ಡನ್. ಚೆಕ್ ಕರೋ. ಗಿಫ್ಟ್ ಮಾಡಿ. ಪಿನ್ ಮೀ ಸೀಸ್. ಓಕೆ ವೈಶು. ಮಾಡಿದೆ ವೈಶು. ಎಜೆ ಸಿದ್ಧಾರ ಸಿಂಧು ಸಿಸ್ ಕಮೆಂಟ್ ಡಿಲೀಟ್ ಕರೋ. ಸಿಂಧು ಸಿಸ್ ವೈಶು ಅವ್ರದ್ದು ಕಮೆಂಟ್ ಅನ್ನು ಡಿಲೀಟ್ ಮಾಡಿ ಬೇರೆ ಕಮೆಂಟ್ ಹಾಕಿ, ಇಲ್ಲ ಅಂದ್ರೆ ಎಡಿಟ್ ಮಾಡಿ ಅಲ್ಲಿಗೆ. ಸಿಂಧು ಅವರು ವೈಶು ಕಮೆಂಟ್ ಚೆಕ್ ಮಾಡಿ. ಕಮೆಂಟ್ ಅದು ಡನ್ ಅಂತ ಹಾಕಬೇಡಿ. ಏನು ವಿಡಿಯೋಗೆ ಸಂಬಂಧಪಟ್ಟ ಕಮೆಂಟ್ ಹಾಕಿ. ಮೇಡಮ್ ಕಮೆಂಟ್ ಹಾಕ್ಲಿಕ್ಕೆ ಹೇಳಿ ದಯವಿಟ್ಟು, ನನಗೆ ಬೇರೆ ರೀತಿ ಬರಲ್ಲ ನೋಡಿ. ಅವರಿಗೆ ಶೀಲಾ ಅವರಿಗೆ ಬೇರೆ ರೀತಿ ಬರಲ್ಲ. ಪ್ಲೀಸ್ ಅವರಿಗೆ ಕಮೆಂಟ್ ಅನ್ನು ಹಾಕಿ, ಇಲ್ಲಾಂದ್ರೆ ಅವ್ರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಬರಲ್ಲ. ಪ್ಲೀಸ್ ಅವರಿಗೆ ಹಾಕಿ, ಕಮೆಂಟ್ ಹಾಕಿ. ಅವ್ರ ಕಮೆಂಟ್ ನೋಡಿ ಕಮೆಂಟಿನ ಮೂಲಕ ಗಿಫ್ಟ್ ಕೊಡುದು ಅವರು. ಸಿಂಧು ಅವರೇ ಲೀಲಾ ಅವರಿಗೆ ಕಮೆಂಟ್ ಹಾಕಿ. ಶೈಲು ಅವರೇ
शैलू दीदी प्लीज लीला दीदी को कमेंट भेजो, नहीं तो लीला दीदी को रिटर्न करने का नहीं आता है, प्लीज दे दो कमेंट। वैशु डिलीट मार दे, ಮಾಡಿದ್ರಂತೆ वैशु। सिंधु कमेंट डिलीट करो। सिंधु शैलू त्यागी का कमेंट डिलीट करो, डिलीट ಮಾಡಿ, ಬೇರೆ ಕಮೆಂಟ್ ಮಾಡಿದ್ದೀನಿ ನೋಡಿ ವೈಶು, ಬೇರೆ ಕಮೆಂಟ್ ಮಾಡಿದ್ದಾರಂತೆ ಸಿಂಧು ಅವರೇ, ನೋಡಿ ಇವರಿಗೂ ಕೂಡ ಮಾಡಿ ಬೇರೆ ಕಮೆಂಟ್। ಶೈಲು ತ್ಯಾಗಿ रिटर्न के गिफ्ट मत करो, रिटर्न गिफ्ट मत करो, ಹೌದು नहीं करने का। ओके सिंधु सिस रिटर्न ಮಾಡ್ತೀನಿ ಅಂತಿದ್ದಾರೆ, सपोर्ट मी ಅಂತಿದ್ದಾರೆ। ಸಿಂಧು ಗಿಫ್ಟ್ ಡನ್, ಹೇಮಾ ನಾಗರಾಜ್ ಅವರೇ ಪ್ಲೀಸ್ ರಿಟರ್ನ್। ಸಿಂಧು ಸಿಸ್ ಗಿಫ್ಟ್ ಡನ್, ರಿಟರ್ನ್ ಮೀ। ಆಶಾ ಅರ್ಜುನ್ ಅವರಿಗೆ ಸಿಂಧು ಅವರೇ ರಿಟರ್ನ್ ಕೊಡಿ ಆಯ್ತಾ। शैलू त्यागी पोस्ट पर कमेंट किया, ವಿಡಿಯೋದಲ್ಲಿ ಹಾಕಿ ಕಮೆಂಟ್, ವಿಡಿಯೋದಲ್ಲಿ ಹಾಕಿ ಕಮೆಂಟ್, ಪೋಸ್ಟ್ ಅಲ್ಲಿ ಬೇಡ। ಸುಚಿ ಲಕ್ಷ್ಮಣ್ ಅವರು ಬಂದ್ರು, 15 ಗಿಫ್ಟ್ ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸುಚಿ ಲಕ್ಷ್ಮಣ್ ಅವರೇ, ಥ್ಯಾಂಕ್ ಯು ಸೋ ಮಚ್। ಆಶಾ ಅರ್ಜುನ್ ಗಿಫ್ಟ್ ಡನ್, ಸಿಂಧು ಅವರು ಆಶಾ ಅರ್ಜುನ್ ಅವರೇ ನಿಮ್ಗೆ ಕೊಟ್ರಂತೆ ನೋಡಿ। ಆಶಾ ಅರ್ಜುನ್ ಅವರೇ ನಿಮ್ಗೆ ಗಿಫ್ಟ್ ಕೊಟ್ರಂತೆ। ಎಂತದ ಪಾಪ ವರಪೇರು ಮೊಬೈಲ್ ಥ್ಯಾಂಕ್ ಯು ಸೋ ಮಚ್। ಇಲ್ಲಿ ಕಮೆಂಟ್ ಹಾಕಿ ಕನೆಕ್ಟ್ ಆಗಿ ಅಂತಿದ್ದಾರೆ। ಶೈಲು ತ್ಯಾಗಿ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ ಸುಚಿ ಲಕ್ಷ್ಮಣ್। ಶೈಲು ತ್ಯಾಗಿ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಸುಚಿ ಲಕ್ಷ್ಮಣ್, रिटर्न करो सब। शैलू त्यागी प्लीज रिटर्न करो सुचि लक्ष्मण दीदी को। सिंधु नन लाइव ಡೈಲಿ 3 ಗೆ ಇರುತ್ತೆ, ಪ್ಲೀಸ್ ಎಲ್ಲರೂ ಜಾಯಿನ್ ಬಂದು ಸಪೋರ್ಟ್ ಮಾಡಿ, ನಿಮಗೂ ಸಪೋರ್ಟ್ ಸಿಗುತ್ತೆ। ಓಕೆ ಸಿಂಧು ಅವರೇ, ಖಂಡಿತವಾಗಿಯೂ ಜಾಯಿನ್ ಆಗ್ತೀವಿ। ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ, ಇವತ್ತಿನ ವಿಡಿಯೋಗೆ ಖಂಡಿತವಾಗಿ ನಾಳೆಯಿಂದ ಜಾಯಿನ್ ಆಗ್ತೀನಿ। ಯಶು ಸಾನು ಗಿಫ್ಟ್ ಮಾಡಿ, ಯಶು ಸಾನದ್ದು ನೆಟ್ ಹೋಯ್ತು, ನೆಟ್ವರ್ಕ್ ಇಲ್ಲ, ಅದು ನಂದೇ, ಅದು ನಾ ಮತ್ತೆ ಸಂಜೆಗೆ ಬನ್ನಿ, ನೈಟ್ ಇಲ್ಲ ಇನ್ನೂ, ಇವತ್ತು ಅವರು ಮೊಬೈಲ್ ಬಿಟ್ಟು ಹೋಗಿದ್ದಾರೆ, ಹಾಗೆ ಇತ್ತು। ರಿಟರ್ನ್ ಕೊಟ್ರೆ ಅಂತಿದ್ದಾರೆ। ಎಫ್ಪಿ ಡೇ ಅವರು ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು। ಕಮೆಂಟ್ ಹಾಕಿ ಕನೆಕ್ಟ್ ಆಗಿ ಅಂತಿದ್ದಾರೆ ನಮ್ಮ ಲೀಲಾ ಕುಟುಂಬ ಅವರು, ಸಪೋರ್ಟ್ ಅಲ್ಲಿ। ಆಶಾ ಅರ್ಜುನ್ ಅವರು ಹೇಮಾ ಸಿಸ್ ಗಿಫ್ಟ್ ರಿಟರ್ನ್ ಮಾಡಿ, ಹೇಮಾ ಸಿಸ್ ಇದ್ದೀರಾ, ಪ್ಲೀಸ್ ರಿಟರ್ನ್ ಮಾಡಿ ಆಶಾ ಅರ್ಜುನ್ ಅವರಿಗೆ। ಶೈಲು ತ್ಯಾಗಿ ಸುಚಿ ಡನ್ ಚೆಕ್ ಕರೋ, ಸುಚಿ ಡನ್ ನೋಡಿ ಚೆಕ್ ಮಾಡಿ, ಸೂಪರ್ ಸಪೋರ್ಟ್। 339 ಗಿಫ್ಟ್ ಡನ್, ಲೀಲಾ ಸಿಸ್ ಕಮೆಂಟ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ। ಲೀಲಾ ಸಿಸ್ ಚಡ್ಡಿ ಬಾಡಪ್ಪು ಪೋಲೆ, ಲೀಲಾ ಸಿಸ್ ನಿಮಗೆ 339 ಗಿಫ್ಟ್ ಡನ್, ಪ್ಲೀಸ್ ಸುಚಿ ಲಕ್ಷ್ಮಣ್ ಅವರಿಗೆ ರಿಟರ್ನ್ ಕೊಡಿ। ಹೆಪ್ಪಿ ಅವರು ಸೂಪರ್ ಸಪೋರ್ಟು। ಸೋಲ್ಜರ್ ಡಾಕ್ಟರ್ ಅಂತಿದ್ದಾರೆ, ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟ್। ಆಶಾ ಅರ್ಜುನ್ ಅವರು ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ। ಆಶಾ ಅರ್ಜುನ್ ಅವರು ಹೆಪ್ಪಿ ಡೇ ಅವರು ಇದ್ದಾರೆ ನೋಡಿ, ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ, ಅವರು ಕೂಡ ರಿಟರ್ನ್ ಕೊಡ್ತಾರೆ ವಿಡಿಯೋ ನೋಡಿ। ಆಶಾ ಅರ್ಜುನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ। ವೈಶು ಅವರಿದ್ದಾರೆ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಅವರು ಕೂಡ ಕನೆಕ್ಟ್ ಆಗ್ತಾರೆ। ಕನೆಕ್ಟ್ ಆಗದಿಲ್ಲ, ಡೈರೆಕ್ಟ್ ಕನೆಕ್ಟ್ ಆಗಿ ಕೊಡಿ, ಅವರ ಗಿಫ್ಟ್ ಅವರವರ ಕೈಗೆ ಕೊಡಿ ಅಷ್ಟೇ। ಶೈಲು ಗಿಫ್ಟ್ ಡನ್ ಅಂತಿದ್ದಾರೆ ನಮ್ಮ ಲೀಲಾ ಕುಟುಂಬ ಅವರು ನೋಡಿ, ಅವರಿಗೆ ಬಂತು। ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ। ಈವ್ನಿಂಗ್ 7ಕ್ಕೆ ನನ್ನ
ಸಪೋರ್ಟ್ ಮಾಡಿ. ಆಶಾ ಅರ್ಜುನ್ ಅವರೇ ನನಗೆ ಒಂದು ಕಮೆಂಟ್ ಹಾಕಿ, ಖಂಡಿತ ಬಂದು ಸಪೋರ್ಟ್ ಮಾಡ್ತೀನಿ ನಾನು. ಒಂದು ಕಮೆಂಟ್ ಹಾಕಿ ಅರ್ಜುನ್ ಅವರೇ, ಇವತ್ತಿನ ವಿಡಿಯೋಗೆ ಹಾಕಿ, ಇವಾಗಲೇ ಹಾಕಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಿಂಧು ಹಾಯ್, ಹ್ಯಾಪಿ ಡೇ. ನನ್ನ ಲೈವಿಗೆ ಜಾಯಿನ್ ಆಗಿ, ನಿಮಗೋಸ್ಕರ ಸಿಗುತ್ತೆ ಅಂತಿದ್ದಾರೆ ಸಿಂಧು ಅವರೇ ನನಗೆ ಕಮೆಂಟ್ ಹಾಕಿ ಆಯ್ತಾ. NBR ಅವ್ರು ಬಂದ್ರು. NBR ಪ್ಲೀಸ್. ಸಾಯ್ ವೆಲ್ಕಮ್. ಊಟ ಹಾಕಿ ನಿದ್ದೆ ಎಲ್ಲ ನಂದು ಊಟ ಆಯ್ತು, ನಿದ್ದೆ ಆಗಿಲ್ಲ. 300 ಸೋಲ್ಜರ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಸೋಲ್ಜರ್ ಅವರು ಇದ್ದೀರಾ? ಸೋಲ್ಜರ್ ಡಾಕ್ಟರ್ ಗಿಫ್ಟ್ ಡನ್. ಸುಸಿ ಲಕ್ಷ್ಮಣ್ ಅವರಿಗೆ ಒಂದೇ ಮೆಸೇಜ್ ಹಾಕಿತ್ತು, ನೀವು ಅವ್ರು ಇದ್ದಾರಿಲ್ವಾ ಅಂತ ಗೊತ್ತಿಲ್ಲಲ್ವಾ, ನೀವು ನೋಡ್ಬೇಕಲ್ವಾ, ನೋಡದೆ ಮೆಸೇಜ್ ಕೊಡಬಾರ್ದಲ್ವಾ ಗಿಫ್ಟ್. ನೋಡಿ ಒಬ್ರು ಬಂದ್ರಂತೆ, ಒಂದು 5 ಮೆಸೇಜ್ ಹಾಕಿದ್ರೆ ಮಾತ್ರ ಅವರಿಗೆ ಗಿಫ್ಟ್ ಕೊಡಿ, ಇಲ್ಲ ಅಂದ್ರೆ ಗಿಫ್ಟ್ ಕೊಡ್ಲಿಕ್ಕೆ ಹೋಗ್ಬೇಡಿ, ಅವ್ರು ಬಂದು ಹೋಗ್ತಾರೆ. ಅದಕ್ಕೆ ಅಂದಿದ್ದು 2 ಗಿಫ್ಟ್ ಕೊಡಿ, 700 ಆಗುತ್ತೆ, ಪ್ಲೀಸ್ ಸಪೋರ್ಟ್ ಅಂತಿದ್ದಾರೆ ಆಶಾ ಅರ್ಜುನ್ ಅವರು. ನೋಡಿ ಆಶಾ ಅರ್ಜುನ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಕಮೆಂಟ್ ಹಾಕಿ. ನೋಡಿ ಲೀಲಾ ಕುಟುಂಬ ಅವರ ಹತ್ರ ಗಿಫ್ಟ್ ಇದೆ, ಕಮೆಂಟ್ ಹಾಕಿ, ಕೊಡ್ತಾರೆ ಅವರು. ಓಕೆ ಸಿಂಧು ಸಿಸ್ ಅಂತಿದ್ದಾರೆ. ನೋಡಿ ಅವರಿಗೆಲ್ಲ ಕೊಟ್ರಲ್ವಾ, ಅವರು ಬಂದ್ರಲ್ವಾ, ಅವರು ಹೋದ್ರು, ನೀವು ಕೊಟ್ಟದ್ದು ವೇಸ್ಟ್ ಆಗುತ್ತೆ. ನೀವು ಸ್ವಲ್ಪ ನೋಡಿ ಕೊಡಿ. ಯಾರಾದರೂ ಹೊಸಬ್ರು ಬಂದರೆ ಅವ್ರು ಎಷ್ಟೊತ್ತು ಇರ್ತಾರಂತ ನೋಡಬೇಕು, ಒಟ್ಟಾರೆ ಕೊಡಬಾರ್ದು. ಸ್ವಲ್ಪ ಸ್ಪೋರ್ಟಲ್ಲಿದ್ದಾರೆ ನಮ್ಮ ಆಶಾ ಅರ್ಜುನ್ ಅವರು. ಒಂದು ಮೆಸೇಜ್ ಹಾಕಿದ್ರ ಆಶಾ ಅರ್ಜುನ್ ಅವರೇ? ಕಮೆಂಟ್ ಮಾಡಿದ್ರೆ ನನಗೆ ಖಂಡಿತ ಜಾಯಿನ್ ಆಗ್ತೀನಿ. ಪಿನ್ ಮಿಸಿಸ್ ಓಕೆ ಮಾಡ್ತೀನಿ. ಎಲ್ರದೊಂದು 5 ನಿಮಿಷ ಮಾಡ್ತೀನಿ ಪಿನ್, ಎಲ್ರಿಗೂ ಬೇಕಲ್ವಾ. ಓಕೆ ಮಾಡಿದೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಟ್ವೆಲ್ ಓ ಕ್ಲಾಕ್ನಿಂದ 1 o'clock ವರೆಗೆ ಲೈವ್ ಇರುತ್ತೆ, ಬನ್ನಿ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಪ್ರಿಯಾ ಅವರದ್ದು 12 o'clock ಮಾರ್ನಿಂಗಿಂದ ಆಫ್ಟರ್ನೂನ್ 1 o'clock ತನಕ ಇರುತ್ತೆ. ಎಲ್ಲರೂ ಜಾಯಿನ್ ಆಗಿ ಸಪೋರ್ಟ್ ಮಾಡಿ. ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಹೋಗಿ ಜಾಯಿನ್ ಆಗಿ ಅವರಿಗೂ. ಆಶಾ ಅರ್ಜುನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. NBR ಅವರು ಸಿಂಧು ಸಿಸ್ ಆಗ್ಲೇ ನಿಮಗೆ ಆಗಿದೆ ನೋಡಿ ಅಂತಿದ್ದಾರೆ. ಲೀಲಾ ಕುಟುಂಬ ಸೂಪರ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ವೈಶ್ವರ್ ಸಪೋರ್ಟ್. ಆಶಾ ಅರ್ಜುನ್ ರಿಟರ್ನ್ ಮಾಡುತ್ತೇನೆ ಅಂತಿದ್ದಾರೆ. ನೋಡಿ ವೈಶ್ವರ್ ಸೂಪರ್ ಸಪೋರ್ಟ್. ನಾನು ಇದೆ ಹುಳಿ ಟೈಗರ್. ಪಪ್ಪಗೆ ಫೋನ್ ಮಾಡ್ಲಿಕ್ಕೆ, ಪಪ್ಪ ಫೋನ್ ಮನೆಯಲ್ಲಿ ಬಿಟ್ಟು ಹೋಗಿದಾರಲ್ವಾ, ಫೋನ್ ಮಾಡ್ಲಿಕ್ಕೆ ಫೋನ್ ಬಿಟ್ಟು ಹೋಗಿದಾರಲ್ವಾ ಬಾಬಾ. ಅವೇನ್ ಪೂರ ಮಿತ್ತಿದೆ ಪಾಡು ತೂರು ದಿಪ್ಪು ಪೂರ. ಅಪ್ಪು ದಿಪ್ಪು ಮಿತ್ತಿದೆ ಪೂರ, ಅಪ್ಪುರ ಪೂರ ಮಿತ್ತಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೂಪರ್ ಸಪೋರ್ಟ್. ಕಮೆಂಟ್ ಹಾಕಿ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ವೈಶು ಸಂತೋಷನ್ನ ಗಿಫ್ಟ್ ಕೊಟ್ರಾ ನಿಮಗೆ? ಸಪೋರ್ಟ್ ಅಂತಿದ್ದಾರೆ ಆಶಾ ಅರ್ಜುನ್ ಅವರು. ಥ್ಯಾಂಕ್ ಯು ಸೋ ಮಚ್. ಹಾಯ್ ಅಕ್ಕ ಅಂತಿದ್ದಾರೆ. ಕಮೆಂಟ್ ಹಾಕಿದ್ದೀರಾ? ಓಕೆ ಕಮೆಂಟ್ ಹಾಕಿ, ನಾನು ಲೈವ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡ್ತೀನಿ ಆಯ್ತಾ. ಇಷ್ಟರವರೆಗೆ ನಾನು ಬರಲಿಲ್ವಂತ ನಿಮ್ಮ ಲೈವ್ಗೆ ಜಾಯಿನ್ ಆಗಿಲ್ಲ. ನನಗೆ ಸಪೋರ್ಟ್ ಮಾಡಿದವರಿಗೆ ನಾನು ಖಂಡಿತವಾಗಿ ಸಪೋರ್ಟ್ ಮಾಡ್ತೀನಿ. 7 ಗಂಟೆಗಲ್ಲ, ಸಂಜೆ ಅಲ್ವಾ, ಈವ್ನಿಂಗ್ ಅಲ್ವಾ, ಖಂಡಿತ ನಾನು ಬರ್ತೀನಿ ಆಯ್ತಾ. ಥ್ಯಾಂಕ್ ಯು. ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು NBR ಅವರೇ, ಥ್ಯಾಂಕ್ ಯು ಮಚ್. ಮ್ಯೂಟಲ್ಲಿ ಇಡಬೇಕಂತ ಹೋದೆ, ಮ್ಯೂಟ್ ಅಂತ ಅಂದ್ಕೊಂಡೆ ನಾನು. ಆವಾಜ್ ಕಮ್ಮಿ ಕರಬೇಕು, ಆವಾಜ್ ಕಮ್ಮಿ, ಮ್ಯೂಟಲ್ಲಿ ಇಡುವಂತ ಹೋದೆ. ಆದರೆ ನನಗೆ ನಂದು ಬಾಯಿ ಮುಚ್ಚುವುದಿಲ್ಲ ಯಾವಾಗಲೂ, ನನಗೆ ಮಾತಾಡ್ತಾನೆ ಇರಬೇಕು. ನನಗೆ ಮ್ಯೂಟಲ್ಲಿ ತುಂಬಾ ಕಡಿಮೆ ನಾನು ಮ್ಯೂಟ್ ಮಾಡೋದು. ಅದೇನು ಗೊತ್ತಿಲ್ಲ, ಮ್ಯೂಟಲ್ಲಿ ಇದ್ರೆ ಒಂಥರ ಆಗುತ್ತೆ. ಅರ್ಜುನ್ ಅವರೇ ಥ್ಯಾಂಕ್ ಯು, NBR ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೈಶು, ನೀನು ಕೂಡ ಸ್ಟಾರ್ಟ್ ಮಾಡು ವೈಶು. ಎಲ್ಲರೂ ಮಾಡ್ತಿದ್ದಾರೆ ನೋಡು, ನೀನು ಕೂಡ ಸ್ಟಾರ್ಟ್ ಮಾಡು. ಹೆದರ್ಕೋಬೇಡ, ನನ್ನನ್ನು ನೋಡಿ ಕಲಿ, ಹೆದರ್ಕೋಬೇಡ. ನೀನು ಧೈರ್ಯವಾಗಿರ್ಬೇಕು, ಸ್ಟ್ರಾಂಗ್ ಇಡಿ, ಯಾವತ್ತೂ ಸ್ಟ್ರಾಂಗ್ ಆಗಿರು ವೈಶು. ಹೆದರ್ಕೊಂಡ್ರೆ ಅದು ಆಗಲ್ಲ, ಹೆದರ್ಕೋಬಾರ್ದು ವೈಶು. ಸೂಪರ್ ಸಪೋರ್ಟ್ ವೈಶು. ಲೈವಿಗೆ ಯಾರು ಬರಲ್ಲ ಅನಿಸುತ್ತೆ ಅಕ್ಕ. ಇಲ್ಲಪ್ಪ, ನಾನು ಖಂಡಿತವಾಗಿಯೂ ನಿನ್ನ ಮುಗಿಯುವವರೆಗೂ ನಾನು ಸಪೋರ್ಟ್ ಮಾಡಿ ಹೋಗೋದು ನನ್ನ ಕರ್ತವ್ಯ. ಎಷ್ಟು ಹೊತ್ತು ಬೇಕಾದರೂ ಮಾಡು ನೀನು, ಖಂಡಿತ ನಾನು ಬರ್ತೀನಿ. ಏಜಸ್ ಬರ್ತಾಳೆ, ಅವಳು ಕೂಡ ಬರ್ತಾಳೆ ಖಂಡಿತ. ಯಾರು ಬರಲ್ಲ ಅಂತ ನಿನ್ನ ಲೈವ್ಗೆ ಖಂಡಿತ ನನಗಿಂತ ಹೆಚ್ಚಾಗಿ ಜನ ಬರ್ತಾರೆ ನೋಡು. ನೀನು ಎಲ್ರಿಗೂ ಸಪೋರ್ಟ್ ಮಾಡ್ತೀಯಲ್ವಾ, ಹಾಗೆ ಮಾಡು, ನೀನು ಮಾಡು ವೈಶು. ಖಂಡಿತ ಬರ್ತಾರೆ ವೈಶು, ಖಂಡಿತವಾಗಿಯೂ ಬರ್ತಾರೆ ವೈಶು. ನೀನು ಅದನ್ನೆಲ್ಲ ಖಂಡಿತವಾಗಿಯೂ ಫಸ್ಟ್ ದಿನಾನೇ ನಿನಗೆ ನೋಡು. ಸಾರಾ ಬ್ಯೂಟಿ ಅವರು ಕಾಫಿ ಆಯ್ತಾ? ಕಾಫಿ ಕುಡಿಯಲ್ಲ ಸಿಸ್. ಸಾರಾ ಬ್ಯೂಟಿ ಅವರೇ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ವಾಚ್ ಅವರಾದರೂ ಹೆಲ್ಪ್ ಆಗಿ. ಹೆಲ್ಪ್ ಆಗ್ತೀವಿ. ನೀವು ವಿಡಿಯೋ ಹಾಕು, ವಿಡಿಯೋ ಹಾಕಿದ್ರೆ ನಾವು ನೋಡ್ತೀವಿ ಅಲ್ವಾ, ನೋಡಲ್ಲ ಅಂತ ಅನ್ನಲ್ಲ, ನೋಡ್ತೀವಿ ಆಯ್ತಾ. ವಾಚ್ ಅವರಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಲೈವ್ ಮಾಡೋದು ಈಗ, ಇಲ್ಲಾಂದರೆ ನಮ್ಮದು ವರ್ಷ ಪೂರ್ತಿ ಆಗೋದಿಲ್ಲ. ಥ್ಯಾಂಕ್ ಯು ಸಾರಾ ಬ್ಯೂಟಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಅದೇ ಅಲ್ವಾ ಪಾಪ, ಎಲ್ಲರೂ ಕಷ್ಟಪಡೋದು ವಾಚ್ ಅವರಿಗೋಸ್ಕರನೇ. ಎಲ್ಲರೂ ಕಷ್ಟಪಡೋದು ಯಾಕೆ ಗೊತ್ತಾ ಪಾಪ, ಸ್ವಲ್ಪ ಆದರೂ ಹೆಲ್ಪ್ ಆಗುತ್ತಲ್ವ ನಮ್ಮಿಂದ ಮನೆಗೆ ಅಂತ ಹೆಣ್ಮಕ್ಳು ಮಾಡೋದು. ಅದಕ್ಕೆ ಸಾರಾ ಗಿಫ್ಟ್ ರಿಟರ್ನ್ ಮಾಡಿ, ಸಾರಾ ಅವರೇ ಗಿಫ್ಟ್ ರಿಟರ್ನ್ ಮಾಡಿ ನೋಡಿ ಇವರಿಗೆ, ಆಶಾ ಅರ್ಜುನ್ ಅವರಿಗೆ. ಎಲ್ಲರೂ ಕಷ್ಟಪಟ್ಟು ಮಾಡೋದು ಯಾಕೆ, ನಮ್ಮಿಂದಾದರೂ ಮನೆಗೆ ಸ್ವಲ್ಪ ಉಪಯೋಗ ಆಗಲಿ ಅಂತ, ನನ್ನಿಂದ ಮನೆಗೆ ಸ್ವಲ್ಪ ಉಪಯೋಗ ಆಗಲಿ ಅಂತ ಮಾಡೋದು ನಾನು. ಥ್ಯಾಂಕ್ ಯು ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸಾರಾ ಅವರೇ. ನಿಮಗೆ ಆಶಾ ಅರ್ಜುನ್ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಆಶಾ ಅರ್ಜುನ್ ಅವರಿಗೆ ಇನ್ನೂ ಗಿಫ್ಟ್ 2 ಮೆಂಬರ್ಸ್ ರಿಟರ್ನ್ ಮಾಡಿಲ್ಲ. ಯಾರೆಲ್ಲ ಮಾಡಿಲ್ಲ ಸುಶಿ ಲಕ್ಷ್ಮಣ್ ಅವರೇ? ಸುಚಿ ಅವರೇ ಯಾರೆಲ್ಲ ಮಾಡಿಲ್ಲ ಹೆಸರು ಕೊಡಿ. ಯಾರೆಲ್ಲ ಗಿಫ್ಟ್ ರಿಟರ್ನ್ ಮಾಡಿಲ್ಲ ಸುಚಿ ಲಕ್ಷ್ಮಣ್ ಅವರೇ? ಮೈ ಸಿಂಪಲ್ ಕುಕ್ಕಿಂಗ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ಬ್ಲಾಗ್. ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ನೋಡಿ ಇಲ್ಲಿ ಆಶಾ ಅರ್ಜುನ್ ಅವರಿದ್ದಾರೆ ನೋಡಿ, ಸಾರಾ ಬ್ಯೂಟಿ ಅವರಿದ್ದಾರೆ, ಮತ್ತು ಇವರಿದ್ದಾರೆ. ಪಿನ್ ಐ ಡಿ ಗಿಫ್ಟ್ ಡನ್ ಅಂತೆ ನೋಡಿ, ಕೊಟ್ರಂತೆ ನಿಮಗೆ. ಮತ್ತು ಇವರಿದ್ದಾರೆ, ಯಾರು ಸುಚಿ ಲಕ್ಷ್ಮಣ್ ಅವರಿದ್ದಾರೆ, ಆಶಾ ಅರ್ಜುನ್ ಅವರಿದ್ದಾರೆ, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಆಶಾ ಅರ್ಜುನ್ ಅವರಿಗೆ 700ಕ್ಕೆ ಎಷ್ಟು ಬೇಕು ಇನ್ನು ನೋಡಿ. ಮೈ ಸಿಂಪಲ್ ಕುಕ್ಕಿಂಗ್ ಅವ್ರು ಬಂದರು ನೋಡಿ. ಆಶಾ ಅರ್ಜುನ್ ಅವರೇ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ನೀವು ಸಂಜೆ ಬಂದರೆ, ನಿಮಗೆ ರಾತ್ರಿ ನೈಟಿಗೆ ಬಂದರೆ ನೈಟ್ ಫುಲ್ ಗಿಫ್ಟ್ ಸಿಗುತ್ತೆ, ತುಂಬ ಮಾರ್ನಿಂಗು ಕೂಡ ಇರುತ್ತೆ. ಈಗ ನಾನು ಹೀಗೆ ಸ್ವಲ್ಪ ಮಾಡಿದ್ದು ನಾನು, ಇಲ್ಲಾಂದರೆ ನಾನು ಮುಂಚೆಯಿಂದ ಮಾಡ್ತಿರ್ಲಿಲ್ಲ 4 ಗಂಟೆಗೆ. ನಾನು ಈಗ ಸ್ಟಾರ್ಟ್ ಮಾಡಿದ್ದು ಮಾಡಲಿಕ್ಕೆ.
ವಾಚ್ ಅವರ್ ನಂದು 1K ಆಗಿದೆ, ವಾಚ್ ಅವರ್ ಆಗಿಲ್ಲ, ಅದಕ್ಕೆ ವಾಚ್ ಅವರ್ ಆಗ್ಬೇಕಂತ ಮಾಡುದು. ಥ್ಯಾಂಕ್ ಯು ಸೋ ಮಚ್. ಇವರು ಬಂದರು. ಸಂಜನಾ, ಹಾಯ್ ಸಂಜನಾ, ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್ ಸಂಜನಾ ದೀದಿ. ಕರೋ ಅಂತಿದ್ದಾರೆ ನೋಡಿ. ಕಾರುಣ್ಯ ಯೂಟ್ಯೂಬ್ ಚಾನಲ್ ಅವರು ಬಂದರು, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾರುಣ್ಯ ಯೂಟ್ಯೂಬ್ ಚಾನಲ್ ಅವರೇ, ಥ್ಯಾಂಕ್ ಯು. ವೈಶು ಸಪೋರ್ಟ್ ಅಲ್ಲಿದ್ದಾರೆ, ನಮ್ಮ ವೈಶು ಅವರೇ ನೋಡಿ. ವೈಶು ಅವರಿದ್ದಾರೆ. ಸಾರಾ ಬ್ಯೂಟಿ ಮಾರ್ನಿಂಗ್ ಕೊಟ್ಟಿದ್ದಾರಂತೆ ನೋಡಿ, ನೀವು ರಿಟರ್ನ್ ಮಾಡಿಲ್ಲಂತೆ ನೋಡಿ. ಮಾಡಿಲ್ಲ, ಮಾಡದಿದ್ರೆ ಮಾಡಿ ಅವರಿಗೆ ರಿಟರ್ನ್. ಸಿಂಧು ಲಕ್ಷ್ಮಣ್ ಅವರೇ, ಮಾಡಿಲ್ಲ ಅಂದ್ರೆ ಮಾಡಿ. ಥ್ಯಾಂಕ್ ಯು. ರಮ್ಯಾ ಸಿಸ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ರಮ್ಯಾ ಅವರು ಬಂದ್ರಾ? ಎಲ್ಲಿದ್ದಾರೆ ರಮ್ಯಾ ಅವರು? ಸಾರಾ ಬ್ಯೂಟಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕುಕಿಂಗ್ ಸಾರಾ ಬ್ಯೂಟಿ ರಿಟರ್ನ್ ಮಾಡಿ. ಸಾರಾ ಬ್ಯೂಟಿ ಅವರೇ, ಮೈ ಸಿಂಪಲ್ ಕುಕಿಂಗ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ಬ್ಲಾಗ್ ಅವರಿಗೆ ರಿಟರ್ನ್ ಮಾಡಿ. ಆಶಾ ಅರ್ಜುನ್ 700 ಆಯ್ತಕ್ಕ, ಥ್ಯಾಂಕ್ ಯು ಅಂತಿದ್ದಾರೆ. ಆಯ್ತಾ, ಕಂಗ್ರ್ಯಾಚುಲೇಷನ್. ಇನ್ನು 300 ಮಾಡಿ 1Kಗೆ. ಎಷ್ಟು ಕಷ್ಟ ಉಂಟು ಈಗ ಮಾಡಲಿಕ್ಕೆ. ನಾನು 1K ಮಾಡಿದ್ದೇನೆ 1 ತಿಂಗಳಲ್ಲೇ. ನಾನು ಅಷ್ಟು ಫಾಸ್ಟ್ 1K ಮಾಡಿ 40 ಮಾಡಿ ಇಟ್ಟಿದ್ದೇನೆ, ಕಟ್ ಆಗೋದಾದ್ರೆ ಆಗಲಿ ಅಂತ. ಇನ್ನೂ ಹೋಗ್ಬೇಕು, ಗಿಫ್ಟ್ ತಗೋಬೇಕು ಇನ್ನೂ ಕೂಡ. ಥ್ಯಾಂಕ್ ಯು ಸಾರಾ ಬ್ಯೂಟಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಶಾ ಅರ್ಜುನ್ ಅವರು ಸಪೋರ್ಟಲ್ಲಿದ್ದಾರೆ. ಹಾಯ್ ಸಿಸ್, ಗುಡ್ ಈವ್ನಿಂಗ್ ಸಿಸ್. ಹಾಯ್ ಅರ್ಚನವರೇ, ಗುಡ್ ಈವ್ನಿಂಗ್. ನಿಮ್ಮದು ಲೈವ್ ಟೈಮ್ ನನಗೆ ಮರ್ತೋಗುತ್ತೆ ಅರ್ಚನವರೇ. ಎಷ್ಟು ಗಂಟೆ ಅಂತಲೇ ನನಗೆ ಗೊತ್ತಾಗಲ್ಲ, ಎಷ್ಟು ಟೈಮ್ ಅಂತಲೇ ಗೊತ್ತಾಗಲ್ಲ ನನಗೆ. ಮೊನ್ನೆ ನನ್ನ ತಂಗಿ ಕಳಿಸ್ಕೊಟ್ಲು ಏಜಸ್, ಆಗ ಬಂದಿದ್ದೆ ನೋಡಿ. ಮತ್ತೆ ನಿಮ್ಮದು ಟೈಮೇ ಗೊತ್ತಾಗಲ್ಲ ನನಗೆ. ಗುಡ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ, ಲೈಕ್ ಅನ್ಕೊಡಿ. ಸಾರಾ ಬ್ಯೂಟಿ ಥ್ಯಾಂಕ್ ಯು ಸೋ ಮಚ್. ವೈಶು ಅವರು ಥ್ಯಾಂಕ್ ಯು ಸೋ ಮಚ್. ಹೆಪ್ಪಿ ಡೇ ಅವರು ಥ್ಯಾಂಕ್ ಯು. ವೈಶು ಅವರು ಥ್ಯಾಂಕ್ ಯು. ಕಾರುಣ್ಯ ಅವರು. ಆಶಾ ಅರ್ಜುನ್ ಕನ್ನಡ ಬ್ಲಾಗ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ ಅಂತಿದ್ದಾರೆ. ಆಶಾ ಅರ್ಜುನ್ ಅವರೇ ನೋಡಿ, ನಿಮಗೆ ಗಿಫ್ಟ್ ಸಿಕ್ಕಿದೆ ನೋಡಿ ಕಾರುಣ್ಯ ಅವ್ರದ್ದು. ಟೀ ಆಯ್ತಾ ಸಿಸ್? ಟೀ ಕುಡಿಯೋದಿಲ್ಲ ಸಿಸ್, ನಾನು ಊಟ ಮಾಡಿ ಆಯಿತು. ನಿಮ್ದು ಆಯ್ತಾ ಊಟ, ಟೀ ಎಲ್ಲ ಆಯ್ತಾ? ವೈಶು ಸೂಪರ್. ರಮ್ಯಾ ಅವರು ಬಂದಿದ್ದಾರಾ? ರಮ್ಯಾ ಅವರು ಹೆಲೋ ಎಪ್ಪಿ ಡೇ ಅಂತಿದ್ದಾರೆ. ಎಪ್ಪಿ ಡೇ. ರಮ್ಯಾ ಅವ್ರದ್ದು ಶಾರ್ಟ್ ವಿಡಿಯೋ ಎಲ್ಲ ನೋಡಿಕೊಂಡು ಬಂದೆ ಈಗ, ಗೊತ್ತಾ? ಶಾರ್ಟ್ ವಿಡಿಯೋ ತುಂಬ ನೋಡಿದ್ದೇನೆ ನಾನು, ನೋಡ್ಕೊಂಡು ಬಂದೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಅರ್ಚನವರೇ ನಿಮ್ಮ ಟೈಮ್ ಎಷ್ಟು? ನನಗೆ ಗೊತ್ತಾಗಲ್ಲ ನಿಮ್ಮ ಟೈಮ್ ಎಷ್ಟು ಅಂತ ನನಗೆ. ಎಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ವೈಶು ಅವರು 857 857 ಕಾರುಣ್ಯಾಸಿಸ್ ಗಿಫ್ಟ್ ಡನ್ ಅಂತಿದ್ದಾರೆ. ನಮ್ಮ ಮೈ ಸಿಂಪಲ್ ಕುಕಿಂಗ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ಅವರು. ವೈಶು ಸೂಪರ್ ಸಪೋರ್ಟ್. ವೈಶು ಥ್ಯಾಂಕ್ ಯು. ಕಾರುಣ್ಯಾಸಿಸ್ ಗಿಫ್ಟ್ ಡನ್ ಅಂತಿದ್ದಾರೆ. ಆಶಾ ಅರ್ಜುನ್ ಅವರು. ವೈಶು ಅವರು ಥ್ಯಾಂಕ್ ಯು. ಎಪ್ಪಿ ಅವರು ಅರಿನಾಜಿ ಅನ್ಸಬ್ ಮಾಡಿದ್ದಾರೆ. ಅವರಿಗೆ ಡೆಂಗೂ ಬರುತ್ತೆ. ಡು ನಾಟ್. ಯಾರು ಮಾಡಿದ್ದು ನನಗೊತ್ತಿಲ್ಲ. ನಮಗೂ ಹೇಳಿಕೊಡಿ ಸಿಸಿ ಯಾವ ಥರ 1K ಮಾಡಬೇಕಂತ. 1K ಮಾಡಬೇಕು ಯಾವ ಥರ ಅಂತ ಗೊತ್ತಾ? ನಾನು ಮಾಡಿದ್ದು 1K ಯಾವ ಥರ ಗೊತ್ತುಂಟಾ? ನಾನು ಹೋಗಿ ಯಾರಾದರೂ ಲೈವ್ ಜಾಯ್ನ್ ಆಗ್ತೀನಲ್ವ, ನಾನು ಹೋಗಿ ಡೈರೆಕ್ಟ್ ಅವರಿಗೆ ಗಿಫ್ಟ್ ಕೊಡ್ತೀನಿ. ನನಗೆ ಗಿಫ್ಟ್ ಕೊಡಿ ಅಂತೀನಿ. ಒಬ್ಬರಿಗೆ ಗಿಫ್ಟ್ ಇಬ್ಬರಿಗೆ ಕೊಡ್ತೀನಲ್ವ, ಮತ್ತೆ ಅವರದ್ದು ವಾಪಸ್ ಬರುವ ತನಕ ನಾನು ಇನ್ನೊಬ್ಬರಿಗೆ ಗಿಫ್ಟ್ ಕೊಡೋದಿಲ್ಲ. ಅವ್ರದ್ದು 2 ಮಂದಿದು ವಾಪಸ್ ಬರಬೇಕು, ಮೆಸೇಜ್ ಹಾಕ್ತಾನೇ ಇರ್ತೀನಿ. ವಾಪಸ್ ಬಂದಮೇಲೆ ಇನ್ನೊಬ್ಬರಿಗೆ ಕೊಡೋದು. ಮತ್ತು ನನಗೆ ನೀವು ಕನೆಕ್ಟ್ ಆಗಿ, ನಾನು ಕನೆಕ್ಟ್ ಆಗ್ತೀನಿ, ಹಾಗೆಲ್ಲ ನಾನು ಮೆಸೇಜ್ ಮಾಡಲಿಲ್ಲ. ನಾನು ಮಾಡಿದಿಷ್ಟೇ, ಡೈರೆಕ್ಟ್ ಹೋಗಿ ಕೊಡೋದು, ತಗೊಂಡು ಬರೋದು ಅಷ್ಟೇ ನಂದು. 1K ಮಾಡಿಬಿಟ್ಟೆ ಮಾತ್ರ 1 ತಿಂಗಳಿಗೆ. 1K ಆಯಿತು ನಂದು. ಕೆಲವರು ತುಂಬ ಜನ ಹಿಂದಿ ಅವರ ಇದಕ್ಕೆ ಹೋಗಿದ್ದೇನೆ ನಾನು. ಮೀತು ಸಿಂಗ್ ಹಾಯ್. ರಾಧೆ ಮೀತು ಅವರೇ, ರಾಧೆ. ಅರ್ಚನಾ ಸಿಸ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಅರ್ಚನಾ ಅವರೇ ನಿಮಗೆ ಡನ್ ಅಂತೆ ನೋಡಿ. ಆಶಾ ಅರ್ಜುನ್ ಅವರು ಇಲ್ಲ ರಮ್ಯಾ ಕನ್ನಡತಿ ಕಾಣಿಸ್ತಿಲ್ಲ ಅಂತಿದ್ದಾರೆ. ಮೀತು ಜಾಯಿನ್ ಮೀ ಅಂತಿದ್ದಾರೆ. ಬೆಸ್ಟ್ ಏಜಸ್ ಅಕ್ಕ, ಫೀಡ್ಬ್ಯಾಕ್ ಕೇಳಿದ್ರೆ ಅಕ್ಕ ಯೂಟ್ಯೂಬ್ ಆಫೀಸಲ್ಲಿ ಎಂತ ಕೇಳಿದ್ರಂತೆ?
ಏನು ಬೆಸ್ಟು? ಎಂತ ಬೆಸ್ಟು? ಸಿಸ್ ಈ ಥರ ಗಿಫ್ಟ್ ಬಂದಿದ್ರು ಎಲ್ಲ ಲೆಸ್ ಆಗ್ತಿದೆ. ಇಲ್ಲ, ನಂದು ಲೆಸ್ಸು ಏನಂತ ಗೊತ್ತು, ನಂದು ದೇವರ ಹೇಗೆ ಆಗಿದೆ ಅಂತ ದೇವ್ರಿಗೆ ಗೊತ್ತು. ಅರಿನಾಜಿ ಹೇಳಿದ್ದು 1,000 ಸತ್ಯ. ಒಳ್ಳೆ ಮಾರ್ಗಸ್ಥ. 1 ತಿಂಗಳಿಗೆ 1K ಮಾಡಿದ್ದೀನಿ ನಾನು, ಗೊತ್ತಾ? ಗೊತ್ತು ಕೊಟ್ಟು ಹೇಳಿ ರಿಟರ್ನ್ ಮಾಡ್ತೀನಿ. ಸಿಸ್ ಈ ಥರ ಗಿಫ್ಟ್ ಬಂದಿದ್ರು ಎಲ್ಲ ವಿಡಿಯೋ ನೋಡಿ ಕೊಡಬೇಕು. ವಿಡಿಯೋ ನೋಡೋದೆ ಕೊಟ್ಟರೆ ಗಿಫ್ಟ್ ಉಳಿಯಲ್ಲ. ನನಗೆ ಲೆಸ್ ಆಗಿ ಇಲ್ಲ ಅಂದರೆ ನನಗೆ 1.5 ತನಕ ಆಗ್ತಿತ್ತು ನಂದು ಗಿಫ್ಟ್ 1 ತಿಂಗಳಿಗೆ. ಎಷ್ಟು ಲೆಸ್ ಆಗಿದೆ ಗೊತ್ತುಂಟಾ ನಂದು, ಎಷ್ಟು ಲೆಸ್ ಆಗಿದೆ. ಆದರೆ ಉಳಿದದ್ದು 1,000 ಆಯಿತು ದೇವರ ದಯದಿಂದ. ಸಾರಾ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಬನ್ನಿ ಮುಂದೆ ಬನ್ನಿ, ಬರಬೇಕು. ಮೀತು ಸಿಂಗ್ ರಾಧೆ 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 ರಾಧೆ. ಬೆಸ್ಟ್ ಏನಾಯಿತು? ಥ್ಯಾಂಕ್ಸ್. ತುಂಬ ಲೆಸ್ ಆಗಿದೆ ಸಿಸ್ ನಂದು. ಕೆಲವರು ವಿಡಿಯೋ ನೋಡಿ ಕೊಡೋದಿಲ್ಲ ಅಲ್ವಾ, ಅದಕ್ಕೆ ಲೆಸ್ ಆಗುತ್ತೆ ಅಂತಾರೆ. ಗೊತ್ತಿಲ್ಲ, ಅದಕ್ಕೆ ಅಂತಾರೆ. ಮೀತು ಕನೆಕ್ಟ್ ವಿತ್ ಮೀ ಅಂತಿದ್ದಾರೆ. ಅರ್ಚನಾ ಸಿಸ್ ಗಿಫ್ಟ್ ರಿಟರ್ನ್ ಮಾಡಿ. ಅರ್ಚನಾ ಅವರೇ, ಆಶಾ ಅರ್ಜುನ್ ಅವರಿಗೆ ರಿಟರ್ನ್ ಮಾಡಿ. ಆಶಾ ಸಿಸ್ ಗಿಫ್ಟ್ ಕೊಟ್ಟಿದ್ದೇನೆ, ಚೆಕ್ ಮಾಡಿ ಅಂತಿದ್ದಾರೆ. ನನ್ನ ಹತ್ರ ಕೇಳಿದ್ರು, ಅಕ್ಕ AJS ಚಾನಲ್ ಫೀಡ್ಬ್ಯಾಕ್ ಯೂಟ್ಯೂಬ್ ಆಫೀಸಲ್ಲಿ ನಾನು 5 ಸ್ಟಾರ್ ಕೊಟ್ಟೆ ಅಕ್ಕ. ಹೌದಾ? ಯಾರಿಗೆ? ಹೌದಾ, ನನಗೆ ಗೊತ್ತಿಲ್ಲ ಅದು ಹೇಗಂತ. ಮೀತು ಸಿಂಗ್ AJS ಅವರು ಹೋದ್ರೆ ಇದ್ದಾರಾ? ಕರೆ ಅಂತಿದ್ದಾರೆ. ಸಾರಾ ಬ್ಯೂಟಿ ಅವರು ಅಚ್ಚು ಕೊಟ್ರಾ ಅಂತಿದ್ದಾರೆ. ಅರ್ಚನವರೇ ಕೊಟ್ರಾ ಅಂತಿದ್ದಾರೆ ನೋಡಿ. ಮೀತು ಸಿಂಗ್ ಕಾರುಣ್ಯ ಗಿಫ್ಟ್ ಡನ್, ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಹ್ಯಾಪಿ ಡೇ ಅವರು ಗೋವಿಂದ ಅಂತಿದ್ದಾರೆ. ಸಾರಾ ಸಿಸ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ನಾನು ಸ್ವಲ್ಪ ಪ್ರಯತ್ನ ಪಟ್ಟಿದ್ದೇನೆ ತುಂಬ 1K ಮಾಡಲು. ಈಗಲೂ ಮಾಡ್ತಿದ್ದೀನಿ. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೇನೆ ಹೋಗೋದು ಗಿಫ್ಟ್ ತಗೊಳ್ಳಿಕ್ಕೆ. ಸ್ವಲ್ಪ ದಿನಕ್ಕೊಂದು 2, 3, 4, 5 ಮಾಡ್ತೀನಿ ಅಷ್ಟೇ. ಇಲ್ಲಾಂದರೆ 20, 25 ಮಾಡ್ತಿದ್ದೆ ದಿನಕ್ಕೆ. ಎಲ್ಲರೂ ಅದಕ್ಕೆ ಜಾಯಿನ್ ಆಗ್ತಿದ್ದೆ. ರಾಧೆ 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 ರಾಧೆ. AJS ಅಕ್ಕ ವಿಡಿಯೋ ತುಂಬ ಮಾಡ್ತೀನಿ ಅಂತ ಫೀಡ್ಬ್ಯಾಕ್ ಕೇಳಿದ್ರೆ ಅಕ್ಕ ಯೂಟ್ಯೂಬ್ ಆಫೀಸಲ್ಲಿ ನನ್ನ ಹತ್ರ ಫೀಡ್ಬ್ಯಾಕ್. ಎಂತ? ಹೌದಾ, ನೀವು ಸುಳ್ಳು ಇದು ಮಾಡೋದಾ ಅಂತ? ಎಂತ ಬೆಸ್ಟ್? ನನಗೆ ಅರ್ಥ ಆಗಲಿಲ್ಲ ಅದು ಏನಂತ. ಮೀತು ಸಿಂಗ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಮೀತು ಗಿಫ್ಟ್ ಡನ್. ಮೀತು ಸಿಂಗ್, मीतू जी प्लीज़ रिटर्न कीजिए माय सिंपल कुकिंग स्टाइल एंड लाइफ ट्रैवल ब्लॉग एंड रम्या कन्नड़ा ब्लॉग्स. प्लीज़ मीतू जी गिफ्ट रिटर्न कीजिए. मीतू 695 डन. मीतू जी हैप्पी डे. गिफ्ट रिटर्न कीजिए प्लीज़. 3 गिफ्ट रिटर्न कीजिए. होद्रा AJS अक्का मगल एद्ला ಏನ? मीतू रिटर्न करिए. मीतू जी किधर है मीतू जी? आप मीतू जी किधर है? मीतू जी नहीं. गोविंदा गिफ्ट गोविंदा. मीतू जी किधर है? मीतू जी ನಿಜವಾಗ್ಲಕ್ಕ ನಾನು ನಿಜ ಹೇಳೋದು. ಎಂತ ಅಂದರು? ಯಾರು ನಿಮ್ಮ ಹತ್ರ ಫೀಡ್ಬ್ಯಾಕ್ ಕೇಳಿದ್ದವರದ್ದು? मीतू रम्या हुआ वो हैप्पी डे को रिटर्न कीजिए. हाँ रिटर्न डन. ओ मीतू जी सबको रिटर्न डन हो गए. मीतू जी जल्दी से करो. मीतू जी वीडियो देख के करो, नहीं तो लेस हो जाएगा. लाइक दीजिए, 1 लाइक दीजिए. वीडियो के बारे में कमेंट कीजिए. ಉಡುಪಿ ಹಾಯ್ ಉಡುಪಿ ಬಾರಿ ಅಪರೂಪ ಆಗಿಬಿಟ್ರಿ. ಎಲ್ಲಿ ಹೋಗಿದ್ರಿ ಉಡುಪಿ ಎಲ್ಲಿ ಹೋಗಿದ್ದೀರಿ? ನಿನ್ನೆ ನಿರ್ಪಡಿ ಬ್ರದರ್ ಬಂದಿದ್ರು ಮಧ್ಯಾಹ್ನ. ಸಾರಾ ಬ್ಯೂಟಿ ಅರ್ಚನಾ ಗಿಫ್ಟ್ ಡನ್ ಅಂತಿದ್ದಾರೆ. ಅರ್ಚನಾ ಅವರೇ ಗಿಫ್ಟ್ ಡನ್ ಅಂತೆ. ಸಾರಾ ಬ್ಯೂಟಿ ಅವರು ಹೆಪ್ಪಿ ಡೇ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಹೆಪ್ಪಿ ಡೇ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಅರ್ಚನಾ ಅವರೇ ನೀವು ನನ್ನ ಲೈವ್ಗೆ ಜಾಯಿನ್ ಆಗಿ, ನಿಮಗೆ ಗಿಫ್ಟ್ ಸಿಗುತ್ತೆ. ನಿಮಗೆ 1K ಆಗುತ್ತೆ, ಮತ್ತೆ ಜಲ್ದಿ ಆಗುತ್ತೆ ನೋಡಿ. ಯಾರು ಕೂಡ ವಿಡಿಯೋ ನೋಡೋದೇ ಗಿಫ್ಟ್ ಕೊಡಬೇಡಿ ಆಯಿತಾ? ವಿಡಿಯೋ ನೋಡಿ ಕೊಡಿ. ಉಡುಪಿ ನಾಯ್ಕ್ ಲೈಕ್ ಡನ್ ಅಂತಿದ್ದಾರೆ ನೋಡಿ. ಅರ್ಚನಾ ಅವರೇ ನಿಮಗೆ ಸಾರಾ ಬ್ಯೂಟಿ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ.
ಮಿತು ಸಿಂಗ್ ರಿಟರ್ನ್ ಗಿಫ್ಟ್ ಡನ್ ಮಾಡಿದ್ರಂತೆ ನೋಡಿ. ಮಿತು ಗಿಫ್ಟ್ ಡನ್, रिटर्न प्लीज। मीतू जी प्लीज रिटर्न कीजिए। रम्या सिस्को, रिपत रिपत रिपैट रिपैट हाय हाय ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಥ್ಯಾಂಕ್ ಯು ಸಾರಾ ಸಿಸ್ ಅಂತಿದ್ದಾರೆ. मीतू गिफ्ट दीजिए सारा ब्यूटी प्लीज। मीतू जी रम्या एंड सारा ब्यूटी एंड हैप्पी प्लीज रिटर्न कीजिए। ಓಕೆ ಅರ್ಚನಾ ಅಂತಿದ್ದಾರೆ. ಚೆಕ್ ಕರ್ ಲೇ ರಿಟರ್ನ್ ಡನ್. ಚೆಕ್ ಮಾಡಿ ರಿಟರ್ನ್ ಕೊಟ್ಟಿದ್ದಾರಂತೆ ನೋಡಿ. ಕರ್ ದಿಯಾ ರಿಟರ್ನ್. ಸೂಪರ್ ಸೂಪರ್. ಥ್ಯಾಂಕ್ ಯು ಅರ್ಚನಾ ಅವರೇ, ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರೇ ಮಿತು ರಿಟರ್ನ್ ಪ್ಲೀಸ್. ಮಿತು ಜಿ ರಮ್ಯಾ ಸಿಸ್ ಮಾಡಿದ್ರಂತೆ ನೋಡಿ. ಸೂಪರ್ ಥ್ಯಾಂಕ್ ಯು. ಉಡುಪಿ ಅವರು ಮಿತು ಜಿ ಡನ್ ಉಡುಪಿ. ಮಿತು ಸಿಸ್ ಡನ್ ಉಡುಪಿ ಪ್ಲೀಸ್ ರಿಟರ್ನ್. ಅರ್ಚನಾ 601 ಡನ್ ಪ್ಲೀಸ್ ಚೆಕ್. ಅರ್ಚನಾ ಸಿಸ್ ನಮಗೆ ಡನ್ ಅಂತೆ ನೋಡಿ. ಎಪ್ಪಿ ಡೇ ಅವರು. ಮಿತು ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ರಮ್ಯಾ ಅವರೇ ಚೆಕ್ ಮಾಡಿ ಸ್ವಲ್ಪ, ಅವ್ರು ಕೊಟ್ರು ಅಂದರು. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಉಡುಪಿ ನಾಯಕ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಉಡುಪಿ ನಾಯಕ್ ಅರ್ಜುನ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ರಿಟರ್ನ್ ಕೊಡಿ ಅವರಿಗೆ. ಯಾರು ಕೂಡ ವಿಡಿಯೋ ನೋಡಿ ಕೊಡಿ ಪ್ಲೀಸ್. ಕಟ್ ಆಗುತ್ತೆ. ಇನ್ನಾದರೂ ಸ್ವಲ್ಪ ಯಾರಾದರೂ ಅಂದಿದ್ದಕ್ಕೆ ಅದನ್ನು ಹೌದಂತ ಅಂದ್ಕೊಂಡು ವಿಡಿಯೋ ನೋಡಿ ಲೆಸ್ ಆಗದ ಹಾಗೆ ಲೈಕ್ ಕೊಟ್ಟು ಅವರಿಗೆ ಗಿಫ್ಟನ್ನು ಕೊಡಿ ಪ್ಲೀಸ್. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನನ್ನದು, ಯಾರು ಕೂಡ ಲೆಸ್ ಮಾಡ್ಕೋಬೇಡಿ. ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ ಎಲ್ಲರೂ. ಮಿತು ರಿಟರ್ನ್ ಗಿಫ್ಟ್ ಕರಿಯೇ. ಮಿತು 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 ಎಲ್ಲರದು ಮೀತೆ. ಮಿತು ಜಿ प्लीज रिटर्न करिए सबको, आपका गिफ्ट नहीं आया। ಸಾರಾ ಅವರೇ ಒಂದು ವಿಡಿಯೋ ಹಾಕಿಲ್ವಾ ಚಾನಲ್ ಇಲ್ಲಿ? ಸಾರಾ ಅವರು ವಿಡಿಯೋ ಹಾಕಿಲ್ವಾ? ಹಾಯ್ ಅಂತಿದ್ದಾರೆ ಬೆಸ್ಟ್ ಅವರು. ಆಟೋಮೆಟಿಕ್ ಯೂಟ್ಯೂಬ್ ಆಫೀಸಲ್ ಕೇಳಿದ್ರು ಅಕ್ಕ ಏಜಸ್ ವಿಡಿಯೋ ಫೀಡ್ಬ್ಯಾಕ್ ಆ್ಯಂಡ್ ರೀಸನ್ ಕೊಡಬೇಕು ಅಕ್ಕ. ಹಾಗಂದ್ರೆ ಎಂತಾಯ್ತು ಬೆಸ್ಟ್? ಏನಂತ ಫೀಡ್ಬ್ಯಾಕ್ ಕೇಳಿದ್ರು? ಮೊನ್ನೆ ನೈಟ್ ಬಂದ ಗಿಫ್ಟ್ ಎಲ್ಲ ಲೆಸ್ ಆಗಿದೆ ಸಿಸ್. ಹೌದಾ? ಹೌದು, ಕೆಲವರು ವಿಡಿಯೋ ನೋಡಿ ಕೊಡಲ್ಲ ಅರ್ಚನಾ ಸಿಸ್. ಅವರು ವಿಡಿಯೋ ನೋಡಿ ಕೊಡದೆ ಕೊಟ್ರೆ ಅಂತ ಲೆಸ್ಸೇ ಆಗೋದು. ಎಷ್ಟು ಬೊಬ್ಬೆ ಹಾಕಿದ್ರು ಒಂದೇ, ಅವರಿಗೆ ಅಂದಾಜು ಆಗಬೇಕು. ಅವ್ರದ್ದು ಲೆಸ್ ಆಗುತ್ತೆ ಅಂತ ಅವರಿಗೆ ತಲೆಯಲ್ಲಿ ಇರುವುದಿಲ್ಲ. ವಿಡಿಯೋ ನೋಡದೆ ಕೊಡ್ತಾರೆ. ಮಿತು ಜಿ सबको रिटर्न कर दीजिए, वीडियो देख के कर दीजिए, नहीं तो लेस हो जाएगा, आपको भी लेस हो जाएगा, आपको वेस्ट हो जाएगा. हाँ, सबको वीडियो देख के रिटर्न करो. ನನಗೆ ಗಿಫ್ಟ್ ಕೊಟ್ಟಿಲ್ಲ ಸಿಸ್ ಮಿತು ಅವರು. ಮಿತು ಅವರೇ ಪ್ಲೀಸ್, ಮಿತು ಸಿಂಗ್ ಪ್ಲೀಸ್ रिटर्न दीजिए. रम्या कन्नड़ा ब्लॉग्स प्लीज़ चेक कीजिए, उनको नहीं आया, रम्या दीदी को नहीं आया. ರಮ್ಯಾ ಹರಿನಾಜಿ ಕಂಪ್ಲೇಂಟ್ ಮಾಡಿ FIR ಹಾಕ್ಸಿ. ನಾನು ಹಾಕಿ ಎಪಿ ಡೇ ಅವರೇ ಹಾಕಿ, ಹೋಗಿ ಹಾಕಿ. ಮಿತು ಸಿಸ್ ಗಿಫ್ಟ್ ಡನ್ ರಿಟರ್ನ್ ಮೀ. ನೀವು ಒಮ್ಮೆಲೆ ಕೊಟ್ರು ಅಂತ ಅವರಿಗೆ ಕನ್ಫ್ಯೂಸ್ ಆಗ್ತುಂಟು ಈಗ ನೋಡಿ. ಮಿತು ಚೆಕ್ ಕರ್ಲೆ ರಿಟರ್ನ್ ಡನ್. ರಿಟರ್ನ್ ಮಾಡಿದ್ರೆ ಅಂತ ಎಲ್ಲರೂ ಚೆಕ್ ಮಾಡಿ. ಮಿತು ಸಿಂಗ್ ಗಿಫ್ಟ್ ಡನ್ ಬೆಸ್ಟ್. ಮಿತು ಸಿಂಗ್ ಗಿಫ್ಟ್ ಡನ್ ಆಸಾ ಅರ್ಜುನ್. ನಾನು ಯಾರಿಗೆ ಗಿಫ್ಟ್ ಕೊಟ್ಟಿಲ್ಲ ಪ್ಲೀಸ್ ಮೆಸೇಜ್ ಹಾಕಿ ಪ್ಲೀಸ್. ನೋಡಿ ಅರ್ಚನಾ ಅವರು ಯಾರಿಗೆ ಗಿಫ್ಟ್ ಕೊಟ್ಟಿಲ್ಲ ಅಂತೆ ಪ್ಲೀಸ್ ಅವರಿಗೆ ಮೆಸೇಜ್ ಹಾಕಿ. ಯಾರೆಲ್ಲ ಕೊಟ್ಟಿದ್ದೀರಾ ಅಂತ ಮೆಸೇಜ್ ಹಾಕಿ. ನಾನು ಇಷ್ಟು ಬೊಬ್ಬೆ ಕೊಟ್ಟದ್ದು ವೇಸ್ಟ್ ಆಗುತ್ತೆ ಒಮ್ಮೆಮ್ಮೆ. ಆಶಾ ಅರ್ಜುನ್ ಸೂಪರ್ ಸಪೋರ್ಟ್ ಅಲ್ಲದೆ ಅರ್ಚನಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಅರ್ಚನಾ ಅವರೇ, ಥ್ಯಾಂಕ್ ಯು. ಅರ್ಚನಾ ಅವರೇ ನಿಮ್ಮದು ಎಷ್ಟು ಗಂಟೆ ಲೈವ್ ಟೈಮ್? ಎಷ್ಟು ಗಂಟೆ ಲೈವ್ ಇದ್ದು? ಉಡುಪಿ ಮೈ ಸಿಂಪಲ್ ಕಿಚನ್ ಐ ಆಮ್ ಆಲ್ರೆಡಿ ಕನೆಕ್ಟೆಡ್. ನೀವು ಈಗ ರಿಟರ್ನ್ ಮಾಡಿದ್ದೀರಾ, ಒಂದು ಗಿಫ್ಟ್ ಆ್ಯಡ್ ಆಗಿದೆ. ಸೂಪರ್ ಆಯ್ತಲ್ವಾ ಉಡುಪಿ? ಈಗಲಾದರೂ ಒಂದು ಯಾಡು ಉಡುಪಿ ಕೊಟ್ರಾ? ನಿಮ್ಮದು ವಿಡಿಯೋ ಇಲ್ಲ ಅಂತೆ ಉಡುಪಿ ಅವರು ಅಂದರು. ಸಾರಾ ಬ್ಯೂಟಿ ಅವ್ರದ್ದು. ಅರ್ಚನಾ ಅವ್ರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು.
ಸೂಪರ್ ಥ್ಯಾಂಕ್ ಯು. ನನಗೂ ರಿಟರ್ನ್ ಮಾಡಿ ಅಕ್ಕ. ಮೀತು ಸಿಸ್ ಮಾಡಿಲ್ವಾ? ಅಯ್ಯೋ ಮೀತಕ್ಕ, ಎಲ್ಲಿ ಹೋದ್ರಿ ಅಕ್ಕ ನೀವು? मीतू जी दीदी प्लीज सबको रिटर्न कीजिए कमेंट के साथ. वीडियो के बारे में कमेंट करो प्लीज. सबको रिटर्न कीजिए. ಉಡುಪಿ ಆಲ್ರೆಡಿ ಕನೆಕ್ಟೆಡ್. ನಿಮ್ಮ ಕಡೆಯಿಂದ ಗಿಫ್ಟ್ ಬಂದಿಲ್ಲ. ಉಡುಪಿ ಆಲ್ರೆಡಿ ಕನೆಕ್ಟೆಡ್, ನಿಮ್ಮ ಕಡೆಯಿಂದ ಬಂದಿಲ್ಲ ಅಂತೆ. ಗೋವಿಂದ ಗೋವಿಂದ ಅಂತಿದ್ದಾರೆ ನಮ್ಮ ಎಪ್ಪಿ ಅವರು. ರಿಟರ್ನ್ ಡನ್ ಅಂತಿದ್ದಾರೆ. ಬಂತ ನೋಡಿ, ಒಮ್ಮೆ ಚೆಕ್ ಮಾಡಿ. ಥ್ಯಾಂಕ್ ಯು ಅರ್ಚನಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಶಾ ಅರ್ಜುನ್ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಚೆಕ್ ಯುವರ್ ವಿಡಿಯೋ ಕಮೆಂಟ್. ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ರಿಟರ್ನ್ ಕೊಟ್ರಂತೆ ನೋಡಿ. ಎಪ್ಪಿ ಡೇ. ನಾನು ನಿನ್ನೆನೆ ಗಿಫ್ಟ್ ಕೊಟ್ಟಿದ್ದೀನಿ. ನೀವು ಗಿಫ್ಟ್ ಕೊಟ್ಟು ಒಂದು ಕಮೆಂಟ್ ಮಾಡಲಿಲ್ಲ. ಅರ್ಚನಾ ಅವರು ಸೂಪರ್ ಸಪೋರ್ಟ್. ಇವಾಗ ಕಮೆಂಟ್ ಶೋ ಆಗ್ತಿಲ್ಲ, ಎಂತಂತ ಗೊತ್ತಿಲ್ಲ. ವಿಡಿಯೋಗೆ ಹೋಗಿ ನೋಡಬೇಕು ಕಮೆಂಟ್ ಇಲ್ಲ ಅಂದರೆ ಯಾವ ವಿಡಿಯೋ ಅಂತ. ನನಗೆ ಹಾಗೆ ಆಗೋದು ಈಗ. ಸಾರಾ ಬ್ಯೂಟಿ ಹಾಯ್ ವೆಲ್ಕಮ್ ನಿಮಗೆ. ಉಡುಪಿ ಕೊಟ್ರಂತೆ ಸಾರಾ ಅವರು. ನೋಡಿ ಉಡುಪಿ ಅವರೇ, ನೀವು ಕೊಟ್ರ ಸಾರಾ ಅವರಿಗೆ ನೋಡಿ. मीतू रिटर्न माई गिफ्ट. मीतू प्लीज रिटर्न कीजिए. आशा अर्जुन, सबको आपका गिफ्ट नहीं आया. आशा अर्जुन रिटर्न प्लीज. उडुपी सिस आशा अर्जुन प्लीज रिटर्न. उडुपी ಸೂಪರ್ ಸಪೋರ್ಟ್. ಉಡುಪಿ ಅವರೇ ಕಮೆಂಟ್ ಮಾಡಿದ್ದೇನೆ, ಗಿಫ್ಟ್ ರಿಟರ್ನ್ ಮಾಡಿ. ಉಡುಪಿ ಅವರಿಗೆ ನೀವು ಆಲ್ರೆಡಿ ಕನೆಕ್ಟ್ ಆಗಿದ್ದೀರಂತೆ. ಅವರು ಉಡುಪಿ ಅವರು ನಿಮಗೆ ಆಲ್ರೆಡಿ ಆಗಿದ್ದಾರಂತೆ, ನೀವು ಈಗ ಹಾಕಿದ್ರಂತೆ. ಮೈ ವಿಲೇಜ್ ಅವರು ಅಂದ್ರು ನೋಡಿ. ಆಗ ಉಡುಪಿ ಹೋಟೆಲ್ನಲ್ಲಿ ತಿಂದು ಮರೆತು ಓಡಿ ಈಗ ನೆನಪಾಯಿತು. ಥ್ಯಾಂಕ್ ಯು ಉಡುಪಿ. ಸಮ ತಿಂದ್ರೇನಾ? ಆಗ ಗಿಫ್ಟ್ ಕೊಟ್ಟದ್ದು ನೆನಪೇ ಇಲ್ಲವಾ ಏನ ನಿಮಗೆ? ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿಂಧು ಗಿಫ್ಟ್ ರಿಟರ್ನ್ ಮಾಡಿ. ಸಿಂಧು ಅವರೇ ಇದ್ದೀರಾ? ಗಿಫ್ಟ್ ರಿಟರ್ನ್ ಅಂತಿದ್ದಾರೆ, ಡನ್ ಅಂತಿದ್ದಾರೆ ನಮ್ಮ ಮಿತು ಅವರು. ಪಪ್ಪ ದೂರ ಪೋಯರಿಯಾ? ಬೈದು 5:30 ಅಂಡಲ್ಲ. ಸಾರಾ ಬ್ಯೂಟಿ ವರ್ಲ್ಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರ್ಚನಾ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಮೀತು ಸಿಂಗ್ ಗಿಫ್ಟ್ ಬೆಸ್ಟ್. ಎಂತ ಗೊತ್ತಾ, ಅದು ಏನಾದರೂ ಪ್ರಾಬ್ಲಮಿಗೆ ಬರುವುದು ಹಾಗೆ ಫೀಡ್ಬ್ಯಾಕ್ ಎಲ್ಲ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮೀತು ಸಿಂಗ್ ಬೆಸ್ಟ್ ಅವರಿಗೆ ರಿಟರ್ನ್ ಕೊಡಿ. ಹಾಂ ಸಕ್ಸಸ್ಫುಲ್. ಓಕೆ ಬೆಸ್ಟ್ ಅವರಿಗೆ ಬಂತು. ಈವ್ನಿಂಗ್ 7ಗೆ ನನ್ನ ಲೈವ್ ಇದೆ ಬನ್ನಿ ಅಂತಿದ್ದಾರೆ ನೋಡಿ. ಆಶಾ ಅರ್ಜುನ್ ಅವರಿಗೆ ಈವ್ನಿಂಗ್ 7ಗೆ ಇದೆ ಅಂತೆ. ಪಪ್ಪ ಬಂದು ನಾನು ತಿರುಪತಿ ಹೋದ್ಮೇಲೆ ಉಡುಪಿ. ಓಕೆ ತಿರುಪತಿಗೆ ಹೋದ್ಮೇಲೆ ಹಾಕುತ್ತಾ? ಓಕೆ ಹಾಕಿ ಬೇಗ ಹಾಕಿ. ವೆಂಕಟರಮಣ ಪಾದಲು ಗೋವಿಂದ ಏನೋ ಗೊತ್ತಿಲ್ಲ ಅಕ್ಕ ಅಂತಿದ್ದಾರೆ. ಹೌದಾ? ನನಗೂ ಗೊತ್ತಿಲ್ಲಪ್ಪ ಏನಂತ ಅದ್ರ ವಿಷಯ. ಅದು ಯಾಕೆ ಕೇಳ್ತಾರೆ ಫೀಡ್ಬ್ಯಾಕ್? ಉಡುಪಿ ಐ ಆಮ್ ಆಲ್ರೆಡಿ ಕನೆಕ್ಟೆಡ್. ಅರ್ಜುನ್ ಸಪೋರ್ಟ್. ಆಶಾ ಅರ್ಜುನ್ ಅವರ ಸಪೋರ್ಟ್ ಅಲ್ಲಿದ್ದಾರೆ. ಹೌದಲ್ವಾ? 5:30 ಆಯ್ತಪ್ಪ. ಪಪ್ಪ ಇಲ್ಲ, ಎಲ್ಲಿ ಹೋಗಿದ್ದಾರೆ? 5:30 ಆಯ್ತು. ಮೊಬೈಲ್ ಕೂಡ ಬಿಟ್ಟು ಹೋಗಿದ್ದಾರಲ್ವ? ಅದೇ ಮಕ್ಕಳಿಗೆ ಬೇಜಾರು. ಬಂದೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ, ಲೈಕ್ ಅನ್ನು ಕೊಡಿ. ಹೌದಾ? ಪ್ಲೀಸ್ ಚೆಕ್ ಯುವರ್ ಚಾನಲ್. ಕಮೆಂಟ್ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಕೊಟ್ಟಿದ್ದಾರಂತೆ. ಓಕೆ ಆಶಾ ಶಿಶ್ ಅಂತಿದ್ದಾರೆ ಉಡುಪಿ ಅವರು. ಆಶಾ ಅರ್ಜುನ್ ಸೂಪರ್ ಸಪೋರ್ಟ್. ಖುಷಿ ಯೋಗೀಶ್ ಅವರು ಬಂದರು. ಹಾಯ್ ವೆಲ್ಕಮ್ ಖುಷಿ ಅವರೇ, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ನು ಕೊಡಿ.
मीतू सिंह बेस्ट जी चेक ಯುವರ್ ವಿಡಿಯೋ ಕಮೆಂಟ್ ರಿಟರ್ನ್ कर दिया ಖುಷಿ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಉಡುಪಿ ನಿಮ್ಮ ಚಾನಲ್ ಫಾಲೋ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಮಾಡಿ ತಿನ್ನೋಕೆ ಮಾಡಿ 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 ನಂದು ಕೂಡ ಮಾಡಿ ಉಡುಪಿ ಗಿಫ್ಟ್ ಡನ್ ಅಂತಿದ್ದಾರೆ ಬೆಸ್ಟ್ ಅವರು ಮೀನಾ ಸಿಂಗ್ ಗಿಫ್ಟ್ ಎಕ್ಸ್ಚೇಂಜ್ ಸಕ್ಸಸ್ಫುಲ್ ಅಂತಿದ್ದಾರೆ ಹಬ್ಬ ದೇವ ಗಿಫ್ಟ್ ಬೆಸ್ಟ್ ಅವರಿಗೆ ಒಂದು ಗಿಫ್ಟ್ ಬಂತಲ್ವ ಅದೇ ಖುಷಿ ನನಗೆ ಇಲ್ಲ ಅಂದ್ರೆ ಬೆಸ್ಟ್ ಅವರು ನನ್ನ ಮೀನವರದ್ದು ಬಿಡುದಿಲ್ಲ ಮೀನವರು ಎಪ್ಪಿ ಅವರು ಸ್ವಲ್ಪ ಓಡಲಿದ್ದಾರೆ ನಾನು ಮ್ಯೂಟಲ್ಲಿ ಇಡ್ಲಿಕ್ಕೆ ಹೋಗಿ ಆನಲ್ಲಿ ಇಡ್ಬೇಕಾಯ್ತು ಈಗ ನನಗೆ ಎಂತ ಗೊತ್ತಾ ಮ್ಯೂಟಲ್ಲಿ ಇಡ್ಲಿಕ್ಕೆ ಮನಸ್ಸೇ ಇಲ್ಲ ಯಾಕೆ ಮ್ಯೂಟ್ ಮಾಡೋದಂತ ಮನಸ್ಸಾಗಲ್ಲ ವೆಂಕಟರಮಣ ಗೋವಿಂದನ್ ಗೋವಿಂದ ಅಂತಿದ್ದಾರೆ ನೋಡಿ ಲೈಕ್ ಡನ್ ಅಂತಿದ್ದಾರೆ ಖುಷಿ ಅವರೇ ಇದ್ದೀರಾ ನಿಮಗೆ ಬ್ಲೂ ಕೊಡಬೇಕಾದ್ರೆ ಇದ್ದೀರಾ ಬ್ಲೂ ಕೊಡ್ತೀನಿ ನಿಮಗೆ ಖುಷಿ ಸಿಂಗ್ ಯೋಗೇಶ್ ಅವರೇ ಇದ್ದೀರಾ ಬ್ಲೂ ಕೊಡ್ತೀನಿ ಉಡುಪಿ ನಿಮ್ಮ ಚಾನಲ್ ಫಾಲೋ ಮಾಡ್ತಾ ಇದ್ದೀನಿ ಅದಾಯಿತು ಅತ್ತೆಗೆ ಹ್ಯಾಪಿ ಬರ್ತ್ಡೇ 26 ಲೈಕ್ ಡನ್ ಎಲ್ಲರೂ 26 ಅಂತಿದ್ದಾರೆ ನೀವು ಕೂಡ ಅಂದ್ರ ಹರಿನಾಜಿ ಮೀತು ಕಡೆಯಿಂದ ಗಿಫ್ಟ್ ಬಂದಿಲ್ಲ मीतू अयो मीतू जी प्लीज रिटर्न कीजिए हैप्पी डे मीतू जी प्लीज रिटर्न कीजिए हैप्पी डे ಪಪ್ಪ ಎಲ್ಲಿಗೆ ಹೋಗಿದ್ದಾರೆ ಬಂದಿಲ್ಲ ನೋಡು ಮೊಬೈಲ್ ಕೂಡ ಬಿಟ್ಟು ಹೋಗಿದ್ದಾರಲ್ವಾ 28 ಲೈಕ್ ಸೋಯಿಂಗ್ ಅಕ್ಕ ಹೌದಾ ನಿರ್ಪಡಿ ಬ್ರದರ್ ಬಂದಿದ್ರು ಆಗ ಗೊತ್ತಾ ನಾನು ಸರಿ ಬೈದೆ ಥ್ಯಾಂಕ್ ಯು ಸಾರಾ ಅಂತಿದ್ದಾರೆ 28 ಲೈಕ್ ಕಾಣ್ತಾ ಇದೆ ಹೌದಾ ಆವಾಗ ಬಂದರು ಹ್ಯಾಪಿ ಡೇ ಜಿ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ ಆಗ ಬಂದರು ನಿರ್ಪಡಿ ಬ್ರದರ್ ನಾನು ಸರಿ ಬೈದೆ ನೀವು ಹಾಗೆಲ್ಲ ಮಾಡಬಾರ್ದು ನಿಮಗೆ 50 ಲೈಕ್ ಕೊಡಲಿಕ್ಕೆ ಇದ್ದರೆ 50 ಮೆಸೇಜ್ ಹಾಕಿ ಹೋಗಬೇಕಿತ್ತು ನೀವು ಹಾಗೆ ಮಾಡಬಾರ್ದು ಅಂದೆ ಅದಕ್ಕೆ ಅಂದರು ಇಲ್ಲ ಇವತ್ತು ಕೊಡಲ್ಲ ಇವತ್ತು ಒಂದೇ ಕೊಡೋದು ಅಂದರು ಕೊಡೋದೇ ಬೇಡ ಅಂದೆ ನಾನು ಒಂದು ಕೊಟ್ಟು ಹೋದ್ರು ಮತ್ತೆ ಮೆಸೇಜ್ ಮಾಡಿ ನಿಮಗೆ ಕೊಟ್ಟಿದ್ದಾರಂತೆ ನೋಡಿ ಚೆಕ್ ಮಾಡಿ ಸುಮ್ಮನೆ ಇಲ್ಲಾದ್ರೂ ನನಗೆ ಟೆನ್ಷನ್ ಕೊಡೋದು ನೀವೆಲ್ಲ ಅವ್ರು ಕೊಟ್ಟಿದ್ದಾರೆ ನೋಡಿ ಚೆಕ್ ಮಾಡಿ ಅತ್ತೆಗೆ ಜೈ 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 ಅಲಿಯಾ ಅಂತ ಗೊತ್ತಾ ಅಲಿಯಾ ಜಂಪಿಂಗ್ ಮಾಡ್ತಾನೆ ಅಲಿಯಂದು ಇನ್ನೂ ಇಲ್ಲ ಈಗ ಇಲ್ಲಿ ಇದ್ದಾನೆ ಮತ್ತೆ ಎಲ್ಲಿ ಹೋಗ್ತಾನೆ ಅಂತಾನೆ ಗೊತ್ತಿಲ್ಲ ಅಲಿಯಾ ಜಂಪಿಂಗ್ ಅಲಿಯಾ ಅಂತಾರಲ್ವಾ ಹಾಗೆ ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅತ್ತೆಗೆ ಜೈ 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 ಹಾಗೆ ಅತ್ತೆಗೆ ಜೈ ಅನ್ಬೇಕು ಯಾವಾಗಲೂ ಅದೇ ಲೈಕ್ ಕೊಟ್ಟಿಲ್ಲ ಅಂದ್ರೆ ಕೊಡು ಆಯ್ತಾ ಕೊಡಿ ಆಯ್ತಾ ಬೆಸ್ಟ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಬ್ರದರ್ ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ ನನ್ನ ತುಂಬ ಹೃದಯದ ಧನ್ಯವಾದ ಇದೇ ಇರುತ್ತೆ ಬೆಸ್ಟ್ ತುಂಬ ಸಪೋರ್ಟೆಡ್ ಎಲ್ಲರೂ ತುಂಬ ಸಪೋರ್ಟೆಡ್ ಅಪ್ಪ ನಾನೆಲ್ಲ ಅಂತ ಅಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಥ್ಯಾಂಕ್ಸ್ ನನಗೆ ಸಂಜೆಗೆ ಪಲ್ಯ ಎಂತಾದ್ರೂ ಆಗ್ಬೇಕು ಏನ್ ಮಾಡುದು ಅಂತೆ ಏನ್ ಮಾಡುದು ಅಂತಾನೆ ಟೆನ್ಷನ್ ಪಲ್ಯ ಏನ್ ಮಾಡುದು ಅಂತ ಟೆನ್ಷನ್ ನಮ್ಗೆ ಜೈಸಪ್ ಮಲ್ಲಡು ಅವರು ಬಂದ್ರು ಐ ಸಿ ಸಾಯ್ ವೆಲ್ಕಮ್ ವೆಲ್ಕಮ್ ಜೈಸಪ್ ಅವರೇ ವೆಲ್ಕಮ್ ಲೈಕ್ ಕೊಟ್ಟ ಅಂದ್ರೆ ಲೈಕ್ ಅನ್ಕೊಡಿ ಅಲಿಯಾ ಮನಿಯ ತಲಿಯಾ ಹೌದು ಅದೇ ಮಾಡುದು ನೀವು ಮಾಡುದು ಅದೇ ನೀವು ಸೀದಾ ಬಂದು ಸೀದಾ ಓಡಿ ಹೋಗ್ತೀರಿ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅದೇ ಒಂದು ಥ್ಯಾಂಕ್ ಯು ನಿಮ್ದು ಮೆಸೇಜ್ ಅದೇ ಬಂತಾ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಡೇ ಸಪೋರ್ಟ್ ಬಂತಾ ಹ್ಯಾಪಿ ಡೇ ಅವರೇ ಮೀತು ಅವ್ರದ್ದು ನೀನಾ ಮೇಡಮ್ನಾ ತೀರ ಬೋಡು ತಿನ್ನಾರ ಕೇಕ್ ಬೋಡ ಕೇಕ್ ಅಲ್ಲ ತೀರ ಬೋಡ್ಬೇತೆ ತೀರ ಬೋಡ್ ಬಂದುಂಡು ಬಂದು ಅರುಣುಂಡತ ಪಪ್ಪಡ ಮಾತಾಡಂತೆ ತಿನ್ನಾರ ಥ್ಯಾಂಕ್ ಯು ಸೋ ಮಚ್ ಪಪ್ಪ ದೂರ ಹೋಗ್ತೀರಿಯಾ ಚಂದ್ರಣ್ಣ ಫೋನ್ ಕೂಡ ಪಪ್ಪ ಫೋನ್ ಸಪೋರ್ಟ್ ಮಾಡ್ತೀರಿ
ಸಪೋರ್ಟ್ ಮಾಡ್ತಾ ಇರಿ, ಬಂದೆ. ಸಪೋರ್ಟ್ ಮಾಡ್ತೀರಿ, ಬಂದೆ. ದೂರ ಬೋದಿತ್ತಾರಿಯೇ, ದೂರ ಬೋದಿತ್ತಾರೆ, ದೂರ ಬೋದಿತ್ತಾರೆ, ದೂರ ಮೊಬೈಲ್ ಬಿಡ್ದು ಅಲ್ಲಿ ಒಂದೇಟು ಯೂಟ್ಯೂಬ್ ಒಂದೇಟು ಇಲ್ಲ. ಸಪೋರ್ಟ್ ಮಾಡಿ, ಒಂದು 5 ನಿಮಿಷದಲ್ಲಿ ಬಂದೆ. ಮಿತು ಜಿ ಗಿಫ್ಟ್ ಡನ್. ಮಿತು ಜಿ ಗಿಫ್ಟ್ ಡನ್ ಅಂತೆ ನೋಡಿ. ಸಜ್ಞನಾ ಸಲ್ ಫ್ರೆಂಡ್ಸ್ ಹಾಯ್ ಅಂತಿದ್ದಾರೆ. ಅಲಿಯ ಮನಿಯ ತೊಲಿಯ ಅಂತಿದ್ದಾರೆ. ಜಾಯಿನ್ ಕರೋ ರಿಟರ್ನ್ ಸಬ್ ಮಿಲೇಗ ಅಂತಿದ್ದಾರೆ ನೋಡಿ. ಮಿತು ಸಿಂಗ್ ಇದ್ದಾರೆ. ಕ್ಯಾ ರಾಮಾಯ ಅಲಿಯ ಮನೆಯ ತೊಲಿಯ ಸಬ್ಸ್ಕ್ರೈಬ್ ಮಿಲೇಗ ಅಂತಿದ್ದಾರೆ. ಜ್ಯೂಸ್ ಮಲ್ತು ಕೊರಿಯ ಕೂಡ ಆಯ್ತಾ? ಜ್ಯೂಸು ತರ್ಬುಜದ ಥ್ಯಾಂಕ್ ಯು ಸೋ ಮಚ್.
ಕೈಪುಗದ ಆಲೆಜ್ಜಿ ಪೈ ಆಗಲ ಮಾರ್ರೆ. ಥ್ಯಾಂಕ್ ಯು ಸೋ ಮಚ್. रम्या और प्लीज चेक डन अगेन. मीतू जी प्लीज चेक कर दीजिए. रम्या दीदी को नहीं आया था गिफ्ट, प्लीज चेक करो एक बार. अलिया मनिया तो लिया. थैंक यू 17. ಅತ್ತಿ ಸೋದರತಿ ನನ್ನ ದಡ್ಡ ಅಂತಾರೆ, ನನ್ನ ಹತ್ರ ದಡ್ಡ ಅಂತಾರೆ. ನನ್ನ ಇದ್ರಾಗ ಕಮ್ಮಿ ಹೇಳ್ತೈತೆ ಅಮ್ಮ ನನ್ನ. ಇಲ್ಲ ಕಾರು TV 17 ಅವ್ರದ್ದು ಹಾವ ಇವರು ಎಪ್ಪಿಡೆ ಅವರಿಗೆ ಆಯ್ತು ನೋಡಿ. ಹವಾ ಸಿಕ್ತು ಅವ್ರದ್ದು. 6 ಮೆಂಬರ್ಸ್ ಇದ್ದಾರೆ. मीतू जी प्लीज चेक कर दीजिए. रम्या दीदी को गिफ्ट नहीं आया आपका. ಮೊಬೈಲ್ ದಾನೆ ಬಿಡ್ದು ಹೋಗ್ತೀನಿ. ಏಜಸ್ ಅವ್ರು ಬಂದರು. ಆಯ್ ಏಜಸ್ ಅವರೇ, ಏನಾಯ್ತು ಏಜಸ್ ಅವರೇ? ನೇತ್ರ ಅವ್ರು ಬಂದರು. ಆಯ್ ಸಿಸ್ಟರ್, ಆಯ್ ವೆಲ್ಕಮ್. ಏಜಸ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ನು ಕೊಡಿ. ಪೂರ್ವಿ ಜಡಕ್ ಅವ್ರು ಬಂದ್ರು. ಆಯ್ ವೆಲ್ಕಮ್. ಆಯ್ TV ಬ್ರೂ ಅಂದಿದ್ದಾರೆ, ಏನೂ ಆಗಿಲ್ಲ. ಮತ್ತೆ TV 17 ಏನೋ ಇವರು ಫೀಡ್ಬ್ಯಾಕ್ ಕೇಳಿದ್ರು ಯೂಟ್ಯೂಬ್ ಅವ್ರು ಅಂದ್ರು. ಲೈಕ್ ಡನ್, ಥ್ಯಾಂಕ್ ಯು. ಪೂರ್ವಿ ಅತ್ತೆ ಹಾಯ್ ಅಂತಿದ್ದಾರೆ. किधर आई बन रहे मोबाइल घर पे आई बन रहा एक किधर है अभी? पाटा में आई ना नहीं पलस में वही बन रहा पलस ఉందా? ఓకే ಬಂದೆ ಮಂಡೇ ಟಿವಿ ಬ್ರೂ ಬಸ್ಗೆ ಅದು ದೃಶ್ಯಮಲ್ಜಿ ಜೋಕಲ್ ತೂ ಅಂತ ಇತ್ತೆ. ವೈಟ್ ಮಾಡ್ತೀನಿ, ಬಸ್ ಬರ್ತಾ ಇಲ್ಲ ಬ್ರೂ. ಹೌದಂತೆ, ನನಗೆ ಗೊತ್ತಿಲ್ಲ. ಹೌದಾ? ಎಂತದ? ನನಗೆ ಹೆದರಿಕೆ ಆಯ್ತು ಒಮ್ಮೆ. रम्या जी आपके 3 सब शॉर्ट पर गिफ्ट कमेंट किया है, चेक कर दीजिए. ರಮ್ಯಾ ಅವ್ರು ಏನಿಗೆ 3 ಕಮೆಂಟ್ ಆಗಿದ್ದಾರಂತೆ ನೋಡಿ. ಕನ್ನಡ ಮುಂದೆ ಚಾರ್ಜ್ ಮಾಡಿದೆ 4% ಇತ್ತು ಕೊಡು. TV 17 ಅವರೇ, ನಿಮಗೆ ಬಂದಿದ್ದು ಫೀಡ್ಬ್ಯಾಕ್ ನನ್ನದು. TV 17 ಅವರೇ, ಏಜಸ್ ಅವ್ರದ್ದು 2:30ಗೆ ಲೈವ್ ಇದೆ, ಎಲ್ಲರೂ ಹೋಗಿ ಜಾಯಿನ್ ಆಗಿ. ಅವರಿಗೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಕೂಡ. TV 17 ಅವರೇ, ನಾಳೆಯಿಂದ ಜಾಯಿನ್ ಆಗಿ. ಅವ್ರದ್ದು ಮಾರ್ನಿಂಗ್ ಇದೆ. ಅವ್ರದ್ದು ಎಷ್ಟು ಗಂಟೆಗೆ ಏಜಸ್ ಅವರೇ ನಿಮ್ಮದು? ಹೌದಾ? ನನಗೆ ಕೂಡ ಭಯ ಆಯಿತು ಏನಾಯ್ತಂತ. ಓಕೆ ಮೀತು, ಥ್ಯಾಂಕ್ ಯು ಅಂತಿದ್ದಾರೆ. ರಮ್ಯಾ ಬಂತ ನಿಮಗೆ? ಏಜಸ್ ಅತ್ತೆ ನೋಡಿಲ್ಲ. ನೋಡಿ ಏಜಸ್ ಅವ್ರದ್ದು TV 17 ಅವರೇ, ಅವರಿಗೆ ಕೊಡಿ. 2:30ಗೆ ಮಧ್ಯಾಹ್ನ ಇರುತ್ತೆ ಅವ್ರದ್ದು. ಪ್ಲೀಸ್ ಅವರಿಗೆ ಕೂಡ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಆಯ್ತಾ. ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅವರು ಕೂಡ. ಬಂದರೆ ನಿಮ್ಮ ವಿಡಿಯೋ ಕೂಡ ನೋಡ್ತಾರೆ ಅವರು. ಆಯ್ತು ಅತ್ತೆ ಅಂತಿದ್ದಾರೆ. ಕಾಲೇಜ್ ಇತ್ತು ಅತ್ತೆ. ಹೌದಾ? ಅಲಿಯಾ ಮನೆ ತೊಲಿಯಾ ನೇತ್ರ ಸಪೋರ್ಟ್ ಸ್ಕೀಮು. ಥ್ಯಾಂಕ್ ಯು ನೇತ್ರ. ಸಪೋರ್ಟ್ ನೇತ್ರ ಅವರು ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನೇತ್ರ ಅವರೇ, ಥ್ಯಾಂಕ್ ಯು. TV ಅವರು ಅಲಿಯಾ ಮನೆ ತೊಲಿಯಾ ನೇತ್ರ ಅವರು ಸಪೋರ್ಟ್ ಅಂತಿದ್ದಾರೆ. रिलायंस माल भोया भैया कई पुत हाले चल यही ना ले चल इतना पूछ मन आ मनोली ಹೆಂಗೆ ಇಷ್ಟ ಐಜ್ ಮನೆ ಉಂಗೆಲ್ ಮಿರ್ಚಿ. ಇನ್ನು ಮಂಗಳವಾರ ಮಾರ್ಕೆಟ್ ಅತ್ತೆ. ಹೌದಾ? TV 17 ಅಂತಿದ್ದಾರೆ. ಸೂಪರ್ ನೇತ್ರ ಅವರು ಸೂಪರ್. ಅಲಿಯಾ ಮನೆ ತೊಲಿಯಾ ಅಂತಿದ್ದಾರೆ. ಏಜಸ್ ಅತ್ತೆ ಹೌದು ಅಂತಿದ್ದಾರೆ.
ಅಲಿಯಾ ಮನೆ ತೊಲಿಯಾ ಪೂರ್ವಿ ಟಿವಿ ಬ್ರೂ ಮಾರ್ನಿಂಗ್ ಲೈವ್ಗೆ ಬಂದಿಲ್ಲ ಯಾಕೆ? ಅಲಿಯಾ ಮನೆ ತೊಲಿಯಾ मीतू सिंह रम्या जी आपके बर्थडे वीडियो पर कमेंट किया, बाकी 2 वीडियो पर कर दिया है। मिला उनको मिला, रम्या दीदी को मिला आपका कमेंट। ಏಜಸ್ ನನಗೆ ಬ್ಲೂ ಕೊಟ್ಟಿಲ್ಲ. ಒಂದು ಬಾರಿ ಏಜಸ್ ಲೈವ್ಗೆ ಹೋಗಿದ್ದೆ, ಅವರ ಲೈವ್ಗೆ ನನಗೆ ಮಾತ್ರ ಬೀಗ ಹಾಕಿದ್ರಾ? ಏಜಸ್ ಅವರೇ ನೋಡಿ, ಎಪಿಡಿ ಅವರಿಗೆ ಬ್ಲೂ ಕೊಟ್ಟಿಲ್ಲ ಅಂತೆ. ಬೆಳಿಗ್ಗೆ ಇದ್ರಲ್ವ ಎಪಿಡಿ ಅವರ ಏಜಸ್ ಅವರ ಲೈವಲ್ಲಿ, ಮತ್ತೆ ಬ್ಲೂ ಯಾಕೆ ಕೊಡುದು ಮತ್ತೆ ಪುನಃ? ಥ್ಯಾಂಕ್ ಯು ಮೀತಾಜಿ, ನಾಳೆ ಬರ್ತೀನಿ ಅತ್ತೆ. ಓಕೆ ಟಿವಿ ಬ್ರೂ ಅಂತಿದ್ದಾರೆ. ಅಲಿಯಾ ಮನೆ ತೊಲಿಯಾ राधे पूर्वी मीतू गिफ्ट रिटर्न प्लीज। मीतू जी प्लीज रिटर्न कीजिए। पूर्वी जटक ನಾನು ಮ್ಯೂಟಲ್ಲಿ ಇಡಬೇಕಂತ ಹೋಗಿದ್ದು, ಅದು ನಂದು ಬಾಯಿ ಬೀಗ ಹಾಕೋದಿಲ್ಲ. ನನ್ನ ಬಾಯಿ ಯಾವತ್ತು ಬೀಗನೇ ಹಾಕಲ್ಲ, ಯಾಕಂದರೆ ನನ್ನದು ಮಾತಾಡ್ತಾನೇ ಇರುವುದು. ಅದೇ ನನಗೆ ಮ್ಯೂಟು ಹೋಗಿ ಆನ್ ಆಯ್ತದು. ಮ್ಯೂಟುಗೊಂದು ಪೋತೀನಿ, ಮ್ಯೂಟ್ ಲೈವ್ ಮಲ್ಪೊಡು ಒರಿ ಬರ್ಲ ಪಾತಿರೋಡು ನಾ ಸೆಂಚಾಲ್ ಮಲ್ ಪಾತಿರ್ನಿ. ಮ್ಯೂಟ್ ಅಂತ ಹೋಗಿದ್ದು ಆನ್ ಮಾಡಿ ಇಟ್ಟಿದ್ದು, ಅದೇ ಅದು. ಮಿತು ಜಿ पूर्वी दीदी को रिटर्न कर दीजिए। हैप्पी डे सपोर्ट ಅಲ್ಲಿದ್ದಾರೆ ನೋಡಿ. ನಾನೇ 9:30ಗೆ ಇದೆ, ಎಲ್ಲರೂ ಜಾಯಿನ್ ಆಗಿ ಆಯ್ತಾ? 9:30ಗೆ ಬೇರೆಯವರೆಲ್ಲ ಬರ್ತಾರೆ. ಈಗ ಸ್ವಲ್ಪ ಬೇರೆ ಜನ ತುಂಬಾ ಹೊಸಬ್ರು ಬಂದ್ರು. ನಮ್ಮ ಮನೆಗೆ ಹೋಗುದಿಲ್ಲ, ನಂಗೆ ಬಾಗಿಲು ತೆಗಿಯಲ್ಲ. ಯಾಕೆ? ನಾನು ಮನೆಗೆ ಹೋಗುದಿಲ್ಲ, ನನಗೆ ಮನೆಗೆ ತೆಗೆದು ಹೋಗ್ಬೇಡ ಆಯ್ತಾ? TV 17 ಹೋಗ್ಬೇಡ, ಇರು. ಎಕ್ಸಾಮ್ ಆಯ್ತಾ TV 17 ಕಾಲೇಜಿದ್ದು? ತುಂಬ ಸಪೋರ್ಟಿಂಗ್ ಮಾಡ್ತೀರಾ TV 17 ಎಲ್ಲವರು. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಪೂರ್ವಿ ಟಿವಿ ಬ್ರೂ ನಮ್ಮ ಊರಿಗೆ ಬನ್ನಿ ಅಂತಿದ್ದಾರೆ ನೋಡಿ. ನಮ್ಮ ಮನೆಗೆ ಹೋಗುದಿಲ್ಲ, ನಂಗೆ ಬಾಗಿಲು ತೆರೆಯುವುದಿಲ್ಲ. ನೀವು ಮತ್ತೆ ಹೋಗ್ತೀನಿ ಅಂದ್ರು, ಇದರಲ್ಲಿ ಫ್ಲೈಟ್ ಬಂದಿದೆ ಅಂದ್ರು, ಹೋಗಿಲ್ವಾ? ಮಿತುಜಿ ಪೂರ್ವಿಜಿ ರಿಟರ್ನ್ ಡನ್. ಅತ್ತೆ ಬರ್ತೀನಿ, ಪೂರ್ವಿ ಅತ್ತೆ ಬರ್ತೀನಿ ಅಂತಿದ್ದಾರೆ. ಎಲ್ಲರನ್ನ ಅತ್ತೆ ಮಾಡ್ಕೊಂಡಿದ್ದಾರೆ ಅವರು. ಮಿತು ಡನ್, ಎಲ್ಲರನ್ನ ಅತ್ತೆ ಮಾಡ್ಕೊಂಡಿದ್ದಾರೆ ಅವರು. ಪೂರ್ವಿಜಿ ರಿಟರ್ನ್ ಡನ್. ಎಕ್ಸಾಮ್ ಜುಲೈನಲ್ಲಿ ಇದೆ ಅತ್ತೆ. ಹೌದಾ? ಓದು ತುಂಬಾ ಚೆನ್ನಾಗಿ ಓದಿ ಪಾಸ್ ಆಗಬೇಕು. ದೊಡ್ಡ ಜಾಬ್ ಸಿಗ್ಬೇಕಲ್ವಾ ಮತ್ತೆ. ಓಕೆ ಬನ್ನಿ ಬ್ರೂ, ವೆಲ್ಕಮ್ ಟು ಬಿಜಾಪುರದಲ್ಲಿ ಬರ್ಬೇಕಂತೆ. ಬೀಜ ಇಕ್ಲಿಕ್ಕೆ ಬಿಜಾಪುರ. ವೆಲ್ಕಮ್ ಟು ಬಿಜಾಪುರ. ಹೋಗಿಲ್ಲ ಅತ್ತೆ, ಫ್ಲೈಟ್ ರಿಪೇರಿ ಆಗಿದೆ. ಹೌದಾ? ಎಲ್ಲಿ ನಿಲ್ಸಿದ್ದಿ? ಫ್ಲೈಟ್ ಎಲ್ಲಿದೆ? ನಾನು ಮನೆಗೆ ಹೋಗುದಿಲ್ಲ, ನನಗೆ ಬಾಗಿಲು ತೆರೆಯುವುದಿಲ್ಲ, ತೆರೆಯರಿಲ್ಲ. ಹೌದಾ? ಹೌದು. ನನಗೆ ಒಂದು ಟೊಮೆಟೊ ರಸಮ್ ಆಗ್ಬೇಕೀಗ ಊಟಕ್ಕೆ, ಸಂಜೆಗೆ. ಏನು ಮಾಡುದಂತನೇ ಗೊತ್ತಾಗಲ್ಲ ಈ ಮಕ್ಕಳಂದು. ನಾನೇ ಮನೆಗೆ ಹೋಗಿದ್ದಿಲ್ಲ, ನನಗೆ ಬಾಗಿಲು ತೆರೆಯಲ್ಲ. ಹೌದು, ಹೋಗಬೇಡ. ನಿನಗೆ ಯಾರು ಅಂದಿದ್ದು? ನನಗೆ ಸಪೋರ್ಟ್ ಮಾಡಾಯ್ತಾ? ಅಯ್ಯೋ ದೇವ. ಅತ್ತೆ ಓಯ್, ಏನ ಟೈಪ್ ಮಾಡಿ ನಿಂತೆ ಬೈಯಾಗು ಚೂರು. ಏನ ದಾಲೆ ಇತ್ತೆ ಬೈಯಾಗಿತ್ತೆ ಅಪ್ಪುಗುರಗ್ಲೆ ಉಣ್ಣಾರುಂಡಿತ್ತೆ ಒಡೆದು ಅಂಚ ಟೊಮೆಟೊ ಸಾರು ಉಂಡತ ತೀರು ಪಾಡ ಮುಂಜಾನೆ ಒಂದೇ ಪುಂಡ ಮಣ್ ಸಾರು ತುಳಿ ಇಚ್ಚ ಮಲ್ದೆ ಚಪ್ಪೆ ನೀ ಬರ್ನ 8 ಗಂಟೆ ಪೂರ ಪಡಲ್ಲ ತಿನ್ನುಚೇರು ಹೆಂಗೆ ಕೊಡ್ಚಾವು ಚಿಂಜಾನ 8 ಗಂಟೆ ఇది ಒಂದು ಬೋರ್ಡಾ ఉన్నారా
ಮಲ್ತೆ ರಟ್ಲ ಬೆಚ್ಚ ಮಲ್ತಿದ್ದೀತನ ಅವು ಬೆಚ್ಚ ಮಲ್ತೈತೆ ನೀರು ಬರ್ ನಂಗೆ ಲೇಟ್ ನೆಂಕ್ಳಿ ನಾಲ್ಕು ಎದಾಗಲ್ಲ ಅವಿ ಬೇನೆ ನೆಂಕ್ಳಿ ಚಪಾತಿ ಬೈ ಆಗ್ಬೋಡ ಬೈ ಆಗಿದ್ದ ಕೈಪು ಬತ್ತಾರ್ಪತ ಚಿಪ್ಸ್ ಹೆಚ್ಚಿ ಪಾಡ್ಕೊರಡೆ ಅವೇ ಯಾವ ಜಾಸ್ತಿ ಕೊರಡ್ಚಿ ಲೂಸ್ ಮೋಷನ್ ಸುರಪ್ಪುಂಡು ಥ್ಯಾಂಕ್ ಯು ಟಿವಿ ಥ್ಯಾಂಕ್ ಯು ಹೋಗ್ಬೇಡ ಟಿವಿ ಮನೆಗೆ ಹೋಗುದಿಲ್ಲ ಅಂತಿದ್ದೀರಲ್ವಾ ಹೋಗ್ಬೇಡಿ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟಿವಿ ಥ್ಯಾಂಕ್ ಯು ಟಿವಿ ಥ್ಯಾಂಕ್ ಯು ನಾನು ಮನೆಗೆ ಹೋಗುದಿಲ್ಲ ಹೋಗ್ಬೇಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ ನನ್ನ ತುಂಬು ಹೃದಯದ ಧನ್ಯವಾದ ನೋಡಿ ಎಲ್ಲ ಅವ್ರದ್ದೇ ಮೆಸೇಜ್ ನಮ್ದು ಟಿವಿ ಅವ್ರದ್ದು 3 ಮೆಂಬರ್ಸ್ ಇದ್ದಾರೆ ಐಡಲ್ಲಿ ಯಾರಂತ ಗೊತ್ತಿಲ್ಲ ನಾನು ಮನೆಗೆ ಹೋಗ್ತೀನಿ ಹೋಗಿ ನಾನು ಮನೆಗೆ ಹೋಗ್ತೀನಿ ತುಂಬ ಖುಷಿ ಆಗುತ್ತೆ ನಿಮ್ಮ ಮೆಸೇಜನ್ನು ಓದುವಾಗ ತುಂಬ ಖುಷಿ ಆಗಿದೆ ಗಿಳಿ ನಾನು ಮನೆಗೆ ಹೋಗ್ತೀನಿ ಟಿವಿ 17 ಅಂದರೆ ಟಿವಿ 17 ಅಯ್ಯೋ ಅಲಿಯಾ ಇದು ಸಪೋರ್ಟ್ ಮೆಸೇಜ್ ಅಂತಾರಲ್ವ ಇದಕ್ಕೆ ನನ್ಗೆ ಗೊತ್ತಿಲ್ಲ ಇದಕ್ಕೆ ಸಪೋರ್ಟ್ ಮೆಸೇಜ್ ಅಂತಾರಂತ ನನ್ಗೆ ಗೊತ್ತಿಲ್ಲ ಅತ್ತೆ ಈರ್ ಚಾರ್ಜ್ ಇದ್ದಿದ್ದು ಬಟನ್ ಬಾರ್ದು ನಿಜ ಹಾಂ ಥ್ಯಾಂಕ್ ಯು ಟಿವಿ 17 ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೌದು ಇದ್ದಾರೆ ನೋಡಿ 2 ಮಂದಿ ನೋಡ್ತಾ ಇದ್ದಾರೆ ನನ್ನನ್ನು ಇವಳು ಎಂತ ಮಾಡ್ತಿದ್ದಾಳೆ ಅಂತ ಥ್ಯಾಂಕ್ ಯು ಸೋ ಮಚ್ ಟಿವಿ 17 ಅವರೇ ನಿಮ್ಮ ಊರು ಯಾವುದು ನೀವು ಯಾವ ಊರಿನಲ್ಲಿದ್ದೀರಿ ಎಂತ ಡಿಗ್ರಿ ಮಾಡ್ತಿದ್ದೀರಾ ಚೈತ್ರ ಓಕೆ ಬಾಯ್ ಅಂತಿದ್ದಾರೆ ಓಕೆ ಚೈತ್ರ ಅವರೇ ಬಾಯ್ ಯಾವಾಗ ಬಂದ್ರಿ ಚೈತ್ರ ಅವರೇ ನೀವು ನಾನು ಬಂದದ್ದೇ ಗೊತ್ತಾಗಿಲ್ಲ ನನಗೆ ನಾನು ಮನೆಗೆ ಹೋಗ್ತೀನಿ ಆಯ್ತು ಹೋಗಿ ಬಳ್ಳಾರಿ ಅತ್ತೆ ನಮ್ಮದು ಹೌದಾ ಬಳ್ಳಾರಿ ಬಿಜಾಪುರ ಹತ್ತಿರ ಇರುತ್ತೆ ಅಲ್ವಾ BSc ಓದ್ತಿದ್ದೀನಿ ಓಕೆ ಗಾಡ್ ಬ್ಲೆಸ್ ಯು ನಿಮಗೆ ಒಳ್ಳೇದು ಮಾಡಲಿ ದೇವರು ಚೆನ್ನಾಗಿ ನಿಮಗೆ ಒಳ್ಳೆ ಕೆಲಸ ಸಿಗಲಿ ಗೌರ್ಮೆಂಟ್ ಜಾಬ್ ಸಿಗಲಿ ನಿಮಗೆ ಎಲ್ಲ ಜಾಬಿಗೆ ಹೋಗಿ ದೇವರು ಒಳ್ಳೇದು ಮಾಡ್ತಾರೆ ನಾನು ಮನೆಗೆ ಹೋಗ್ತೀನಿ ತುಂಬ ಹೆಲ್ಪ್ಫುಲ್ ಪರ್ಸನ್ ಅಂತ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹೆಲ್ಪಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ ಥ್ಯಾಂಕ್ ಯು ಅತ್ತೆ ಅಂತಿದ್ದಾರೆ ಒಳ್ಳೆ ಜಾಬ್ ಸಿಗಲಿ ನಿಮಗೆ ಓದಿ ಗೌರ್ಮೆಂಟ್ ಜಾಬ್ ಸಿಗಲಿ ಚೆನ್ನಾಗಿ ಓದಿ ಮುಂದೆ ಬನ್ನಿ ಓದುವ ಟೈಮಲ್ಲಿ ಓದಿ ಮೊಬೈಲ್ ನೋಡುವ ಟೈಮಲ್ಲಿ ಮೊಬೈಲ್ ನೋಡಿ ಎರಡು ಬೇಕು ಖಾಲಿ ಓದುವುದೆಲ್ಲ ಏನು ಬೇಕು ಬಂದಿಲ್ಲ ನಾನು ಹೆಂಗ್ ಗೊತ್ತಿದ್ದಿ ಲೂಸ್ ಮೋಷನ್ ದುರಂಡ వచ్చాప ఉన్నారు ఎసిడిటీ చూడమ్మ ఎసిడిటీ అయ్యో ఇంక పోడినా
tiga teh pada mana ada? Tiga teh pada cucu pada ni, cucu pada dah. Ini aja nanti cucu pada. Apa ini bangga? Ini ice cream. Paling tinggi ice cream. Awalnya baru dulu. Bagun pun apa? Apa itu tidak ada itu apa? Ini ada ice cream. Ini sebetulnya apa? Papa kerja apa udah tidak? Banyak kali putar aja kan ini. Ada? Tapi kalau ada janda, anda itu tidak perlu. Thank you so much. ನಮಗೆ ಗಿಫ್ಟ್ ಕೊಡುವವರು ಇಲ್ಲ, ಇದ್ದಾರೆ ನೋಡಿ, ನಾವು ಇದ್ದೇವೆ. ಗಿಫ್ಟ್ ಕೊಟ್ಟೆ ಅಲ್ವಾ, ಆಗ ಒಂದು ಫ್ರೀ ಗಿಫ್ಟ್ ಕೊಟ್ಟೆ ನೋಡಿ, ಅದೇ. ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ ಅಲ್ಲಿದ್ದಾರೆ ನಮ್ಮ ಹಿರಿಯವರು. ಥ್ಯಾಂಕ್ ಯು ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಇದ್ದಾರೆ ನಿಮಗೆ ಗಿಫ್ಟ್ ಕೊಡುವವರು ಇದ್ದಾರೆ. ಎಲ್ಲಿ ಯಾರು ಇಲ್ಲ ಅಂತಂದಿದ್ದು? ಇದ್ದಾರೆಪ್ಪ, ಇದ್ದಾರೆ ನೋಡಿ, ಇದ್ದಾರೆ. ಎಲ್ಲಿ ಹೋದ್ರು ನಿಮಗೆ ಗಿಫ್ಟ್ ಕೊಡುವವರು? ಗಿಫ್ಟ್ ಕೊಡುವವರು ಇಲ್ವಾ? ಮುಟ್ಟುವ ಇದ್ದಾರೆ ಮೊಬೈಲ್ ಆಮೇಲೆ ಮಾಡ್ಕೊಳ್ಳಿ ಉಳ್ಳಾರ ತಿಂದು ನಿಜೆ ಬೋಡಿ ತೆಲೆ ఇప్పుడు బ్యాగ్ ఉంది కౌలు పెట్టారా బ్యాగ్ ఉంది onde andar pega o povo dela aha ini gendala ai mundu lete inda bega mundu lakku
ಥ್ಯಾಂಕ್ ಯು ನಾನು ಕಾಣದ ಕೈಯಲ್ಲಿ ಗೊಂಬೆ, ನೀನು ಕಾಣದ ಕೈಯಲ್ಲಿ. ಥ್ಯಾಂಕ್ ಯು TV17 ಅವರೇ, ನಿಮ್ಮ ತುಂಬ ಸಪೋರ್ಟಿಗೆ ಧನ್ಯವಾದ. ನಾನು 6 ಗಂಟೆ ಆಯ್ತಲ್ವ, ನಾನು ಕೂಡ 6 ಗಂಟೆಗೆ ಬಂದ್ ಮಾಡ್ತೀನಿ ಆಯ್ತಾ. ನೀವು ಕೆಲಸ ಇದ್ರೆ ಹೋಗಿ TV17 ಅವರೇ ಆಯ್ತಾ, ಬೇಜಾರಿಲ್ಲ. ಪಾಪ ನಿಮಗೂ ಕೂಡ ಬರೀಲಿಕ್ಕೆ ಓದ್ಲಿಕ್ಕೆ ಎಲ್ಲ ಇರುತ್ತೆ ಅಲ್ವಾ, ನೀವು ಕೂಡ ಪಾಪ ಇನ್ನು ಮುಂದುವರಿಬೇಕಲ್ವ ಜೀವನದಲ್ಲಿ. ನಮಗೆ ಏನು ಬೇಜಾರಿಲ್ಲ, ನಿಮಗೆ ಕೆಲಸ ಇದ್ರೆ ಹೋಗಿ ಆಯ್ತಾ. ಇಷ್ಟು ಸಪೋರ್ಟ್ ಮಾಡಿದ್ರಲ್ವಾ ನನಗೆ ಸಾಕು. ನಾನು ಕೂಡ 6 ಗಂಟೆಗೆ ಬಂದ್ ಮಾಡ್ತೀನಿ. ಥ್ಯಾಂಕ್ ಯು TV17 ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೆ ನನ್ನ ತುಂಬ ಹೃದಯದ ಧನ್ಯವಾದ. ನಿಮಗೆ ಯಾವತ್ತೂ ಕೂಡ ನಿಮಗೆ ಧನ್ಯವಾದ. ಪಪ್ಪ ಇದ್ಕೊಳ್ರಿ ಪಪ್ಪ. ಥ್ಯಾಂಕ್ ಯು TV17 ಅವರೇ, ಥ್ಯಾಂಕ್ ಯು. ಕೊಡ್ಲೆ ಪಪ್ಪ ಅಂತ ತಿಂತೆ ಪಾಪ. ಥ್ಯಾಂಕ್ ಯು ಸೋ ಮಚ್. ತುಂಬ ಮೆಸೇಜ್ ಹಾಕಿದ್ರಪ್ಪ ದೇವರೇ, ಥ್ಯಾಂಕ್ ಯು TV17 ಅವರೇ. TV17 ಅವರೇ, ಏಜಸ್ ಅತ್ತೆ ಇದ್ದಾರಲ್ವಾ, ಅವ್ರು ನನ್ನ ಸ್ವಂತ ತಂಗಿ. ಅವರೆಲ್ಲ ಇದ್ರಲ್ವಾ, ಅವ್ರು ನನ್ನ ಸ್ವಂತ ತಂಗಿ, ಓನ್ ಸಿಸ್ಟರ್ ನಂದು, ಗೊತ್ತಾ. ನಾನಿನ್ನೊಂದು 10 ನಿಮಿಷ ಇದ್ದೀನಿ. ಮಿತು ಸಿಂಗ್ ರಾಧೆ 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 ಅಂತಿದ್ದಾರೆ. ಮಾತ್ರ ಒಂದು ಒಂದು ಜ್ಯೂಸ್ ಕೊಡಿ ಅವೇ. ಗೊತ್ತಲ್ಲ ಶುರು ಮಾಡ್ಕೊಟ್ಟಣ ಜೋಗ ಬಳೆ ಗೊತ್ತಿರ್ತ ಶುರು ಮಾಡ್ಕೊ.
என்ன ஐந்து பாடுறே ஐந்து பாட வந்து கொடுத்தாரு பாடுறே ஐந்து அட்டி எல்லாம் சொல்லிச்சு ஓகே ஐந்து வந்து இதான ஆகுது ಕೂಡ ಇದ್ದಾರಾ ಬೆಸ್ಟ್ ಅವರು. ಥ್ಯಾಂಕ್ ಯು ಎಪ್ಪಿ ಡೇ ಅವರು ಲೈಕ್ ಡನ್ ಅಂತ ಎಪ್ಪಿ ಅಣಿ ರಂಗೋಲಿ ಅವರು ಇದ್ದಾರೆ ನೋಡಿ. ನಾನೊಂದು 5 ನಿಮಿಷ ಬಂದ್ ಮಾಡ್ತೀನಿ ಆಯ್ತಾ. 51 ಆಯ್ತು. ಥ್ಯಾಂಕ್ ಯು TV17 ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಅಂದ್ರೆ ಇದು ಖಂಡಿತವಾಗಿ 10-20 ಅವರು ಸಿಗುತ್ತೇನ ನಿಮ್ಮ ಸಪೋರ್ಟಿಗೆ. Bula bula bula, buku bula bula, bula bula bula. Halo bani, halo yaar paternu, echana bani. Thank you so much. ಲೈಕ್ ಡಾನ್ ಗೀತಾ ಗೌಡ ಅವರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು TV17 ಅವರಿದ್ದಾರೆ. ಥ್ಯಾಂಕ್ ಯು ಗೀತಾ ಅವರೇ, ಥ್ಯಾಂಕ್ ಯು. ಏನಾಗೆ ಏನು ಮೊಬೈಲ್ ಚಾರ್ಜ್ ಇತ್ತು ಇನ್ ಮಾಡುವ. ಈಗ ಒಂದು 10 ನಿಮಿಷದಲ್ಲಿ ಹೋಗ್ತೀನಿ ಆಯ್ತಾ. ನಾನು ಅದೇ 10 ನಿಮಿಷ. ಥ್ಯಾಂಕ್ ಯು 17 ಅವರದ್ದು ಸಪೋರ್ಟ್ ಅಂದರೆ ಯಾವ ಥರದಂತಲೇ ಗೊತ್ತಿಲ್ಲ. ನಮ್ಮ 17 ಬ್ರದರ್ ಇದ್ದು 7 ನಿಮಿಷ ಇದ್ದೀನಿ. 7 ನಿಮಿಷದಲ್ಲಿ ಹೋಗ್ತೀನಿ ನಾನು. ಮತ್ತೆ 9:30ಗೆ ಭೇಟಿ ಆಗ್ತೀನಿ. బావేరు పోనొద్దేరు వండేరు ఏమంటే పాప ఆయన నంబర్ ఓలండలు ఉండదు ఎత్తకండి ఇజ్జి వండే కొట్టుకుంది ఎత్తదే వీటి ద్వారా ఎల్లెಷ್ಟು పోతలే ఎల్లెಷ್ಟು ఇచ్చినట్టు ఇంచు సరి ರೂಮಸನಂದಲ್ಲ ಏನು ಮಾತ್ರ ತಿಂದಿದ್ದು ಮಾತ್ರ ತಿಂಗಾರ ಓದಿತ್ತು ನಿಂಗದು ನಾಳೆ ತಿಂದಿದ್ದಿ ಮಕ್ಕಿಂಗ್ ತೋಡಿತ್ತು ಪೂರ ಪರಿ ಇಷ್ಟ ಬೈಯಾಡುವರ ಪೂರ ಅದೇ ಕತ್ತಿತ್ತು ಅದರ ರೂಮ್ ಖಾಲಿ ಎಂತ ಮಾಡುದ ನೀನು ಏನು ಸಿಗನ್ನ ಬನ್ನಿ. ಅಯ್ಯೋ ದೇವಾ, ಎಷ್ಟಾಯ್ತು ಟೈಮು? 6 ನಿಮಿಷ ಇದ್ದೀನಿ. 6 ನಿಮಿಷ ಆಯ್ತಾ? TV17 ಭಾರಿ ಒಳ್ಳೆಯರು ಸಪೋರ್ಟುಡು. ಕಾಲೇಜಿಗೆ ಹೋಗಿ ಹುಡುಗಿ 6 ಗಂಟೆಗೆ ಹೋಗ್ತೀನಿ ನಾನು. ಮತ್ತೆ ಸಂಜೆ ಭೇಟಿ ಆಗೋಣ ನಾವು ನೀವು ಎಲ್ಲ, ಆಯ್ತಾ?
ನೀವು ಕೂಡ ಬನ್ನಿ, ನಾವು ಕೂಡ ಭೇಟಿಯಾಗೋಣ ಸಂಜೆಗೆ. ಸಂಗೀತ ಈಗ ಚಡ್ಡಿ ಯಾವ ಯಾವತ್ತಾ ಇದಾಳ ನೀರು ಕೊಡ್ತೀನಿ ಅವು ತೆಗಿಬೇಡೈತೆ ಕೊಲ್ತಿರ್ದುಕೊಳ್ಳೋದು ನಾವು ಹಂಗೆ ಚೇಂಜ್ ಮಾಡ್ತಿದ್ದನ್ನು ರಿಲೈನ್ಸ್ ಮಾಡಲಿಕ್ಕೆ ಬಾರಂಡು ಅಯ್ಯ TV17 ಅವ್ರದ್ದು ಬರ್ತಾನೆ ಇದೆಯಾ ಮೆಸೇಜು? ಅವರಿಗೆ ಸಿಟ್ಟು ಬಂತು ನನ್ನ ಮೇಲೆ, ಅದಕ್ಕೆ ಮೆಸೇಜ್ ಹಾಕಿದ್ದು. ಗಂಟೆ ಎಷ್ಟಾಯಿತು? 4 ನಿಮಿಷ ಇದ್ದೀನಿ, 4 ನಿಮಿಷ ಮತ್ತೆ ಹೋಗ್ತೀನಿ ಸೀದಾ. 33 ಲೈಕ್ ಡನ್ ಆಗಿದೆ. ಯಾರೆಲ್ಲ ಬಂದರು ಹೋದ್ರು ಅಂತಲೇ ಗೊತ್ತಿಲ್ಲ ನನಗೆ. ಕಿಚ್ಚ ಬಾಸ್ ಅವರು ಬಂದರು, ಆಯ್ TV ಅಂತಿದ್ದಾರೆ. TV ಅವರು ಭಾರಿ ಬ್ಯುಸಿ ಇದ್ದಾರೆ. ಅಯ್ಯೋ TV ಏನು ಇದು ಮೆಸೇಜ್ ಬ್ಯುಸಿಯಾ ತುಂಬ? ಓಕೆ, ನಾನು 3 ನಿಮಿಷ ಇದ್ದೀನಿ ಆಯಿತಾ, ನಾನು ಹೋಗ್ತೀನಿ ಆಯಿತಾ. ಥ್ಯಾಂಕ್ಸ್ ನೀನು ಸಪೋರ್ಟ್ ಮಾಡಿದ್ದಕ್ಕೆ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ದೇವರು ಒಳ್ಳೇದು ಮಾಡಲಿ. ನೋಡಿ ಕಿಚ್ಚ ಬಾಸ್ ಅವ್ರು ಬಂದಿದ್ರು ನೋಡಿ. ಮತ್ತೆ ಯಾರು ಬಂದಿದ್ರು? ನನ್ನ